ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕನ್ನಡ ಆಲ್ಬಮ್ ಸಾಂಗ್ ರಿಲೀಸ್ ಆಗೋದನ್ನು ನೋಡ್ಬೋದು. ಜೊತೆಗೆ ಕೇವಲ ರಿಲೀಸ್ ಆಗೋದು ಮಾತ್ರವಲ್ಲದೆ ಒಂದು ಸಮಾಜಕ್ಕೆ ಉತ್ತಮ ರೀತಿಯಾದಂತಹ ಸಂದೇಶವನ್ನು ಕೂಡ ಇತ್ತೀಚಿನ ಒಂದು ಕನ್ನಡ ಆಲ್ಬಮ್ ಸಾಂಗ್ ಆಗಿರ್ಬೋದು ಅಥವಾ ತುಳು ಆಲ್ಬಮ್ ಸಾಂಗ್ ಆಗಿರ್ಬೋದು ನೀಡ್ತಾ ಇದೆ. ಸೊ ಈ ಒಂದು ಆಲ್ಬಮ್ ಸಾಂಗ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಜೊತೆಗೆ ಆಲ್ಬಮ್ ಸಾಂಗ್ ಮಾಡಿದಂತಹ ಒಂದು ಉಸಿರ ಕೋಣೆ ಅನ್ನುವಂತಹ ಒಂದು ಆಲ್ಬಮ್ ಸಾಂಗ್ ಮಾಡಿದಂತಹ ಟೀಮ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಈ ಒಂದು ಆಲ್ಬಮ್ ಸಾಂಗ್ನ ಸಹ ನಿರ್ದೇಶಕರು ಕೂಡ ಹೌದು, ಕತೆ, ಸ್ಕ್ರೀನಿಂಗ್ ಪ್ಲೇ ಎಲ್ಲ ಕೂಡ ಇವರದೇ, ಸಾಹಿತ್ಯ ಕೂಡ ಇವರೇ. ರಶೀದ್ ನಂದಾ ಅವರ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ಆಲ್ಬಮ್ ಸಾಂಗ್ ನಲ್ಲಿ ನಟಿಸಿದಂತಹ ನಟಿ ನಿರೀಕ್ಷಾ ಶೆಟ್ಟಿ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸುನಂದ ಅವರಿದ್ದಾರೆ, ಈ ಒಂದು ಆಲ್ಬಮ್ ಸಾಂಗ್ ಅಲ್ಲಿ ನಟಿಸಿದಂತಹ ಸುನಂದ ಅವರಿದ್ದಾರೆ, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಉಸಿರ ಕೊನೆ, ಈ ಒಂದು ಟೈಟಲ್ ಕೇಳುವಾಗಲೇ ಏನೋ ಒಂದು ಕುತೂಹಲ, ಏನಾಗಿರ್ಬೋದಪ್ಪ ಉಸಿರ ಕೊನೆ ಟೈಟಲ್ ಏನಾಗಿರ್ಬೋದು ಅಂತ. ಸೊ ಈ ಒಂದು ಟೈಟಲ್ ಬಗ್ಗೆ ಹೇಳೋದಾದ್ರೆ ಆಕ್ಚುಲಿ ನಮ್ಮ ಸ್ಟೋರಿಯಲ್ಲಿ ಹೀರೋಯಿನ್ ಸಿಗದ ತಕ್ಷಣ ಅದು ಉಸಿರ ಕೊನೆಗೆ ಬರ್ತದೆ. ಅದಕ್ಕೋಸ್ಕರ ಉಸಿರ ಕೊನೆ ಅಂತ ನಾವು ಟೈಟಲ್ ಆಗಿದೆ. ಹೀರೋಯಿನ್ ಸಿಗಲ್ಲ ಅಂತ ಹೇಳಿದ ತಕ್ಷಣ ಹೀರೋ ಮತ್ತೆ ಉಸಿರ ಕೊನೆಗೆ ಹೋಗ್ಬೇಕಾಗ್ತದೆ, ಅದಕ್ಕೋಸ್ಕರ ಉಸಿರ ಕೊನೆ ಅಂತ ಟೈಟಲ್ ಆಗಿದೆ. ಟೈಟಲ್ ಬಗ್ಗೆ ಹೇಳಿದ್ರಿ ನೀವು. ಆ ಒಂದು ಟೀಸರ್ ಕೂಡ ನೀವು ಯೂಟ್ಯೂಬ್ ಅಲ್ಲಿ ಹಾಕಿದ್ರಿ. ಸೊ ಅದೇ ಒಂದು ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿತ್ತು. ಸೊ ಆ ಒಂದು ಟೀಸರ್ ಅನ್ನ ನೋಡ್ಕೊಂಡು ಬರೋಣ. ಎಸ್ ವೀಕ್ಷಕರೇ, ಈ ಒಂದು ಉಸಿರ ಕೊನೆ ಅನ್ನುವಂತಹ ಆಲ್ಬಮ್ ಸಾಂಗ್ ನ ಟೀಸರ್ ಇದೆ, ನೋಡ್ಕೊಂಡು ಬನ್ನಿ. ಟೀಸರ್ ಅನ್ನ ನೋಡ್ಕೊಂಡು ಬಂದ್ವಿ. ನೀವು ಕೂಡ ಈ ಒಂದು ಆಲ್ಬಮ್ ಸಾಂಗ್ ಅಲ್ಲಿ ನಟಿಸಿದ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ ಒಂದು ಆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ? ಇದು ನನ್ನ ಫಸ್ಟ್ ಆಲ್ಬಮ್ ಸಾಂಗ್. ಸೊ ಹಾಗಾದ್ರೆ ಇದಕ್ಕಿಂತ ಮುಂಚೆ ನೀವು ಏನಾದರೂ ಆಕ್ಟ್ ಮಾಡಿದ್ರಾ? ಮೂವೀಸ್ ಅಲ್ಲೆಲ್ಲ ಮಾಡಿದ್ದೀನಿ ಮ್ಯಾಮ್. ಆಕ್ಚುಲಿ 3 ಮೂವೀಸ್ ಅಲ್ಲಿ ಮಾಡಿದ್ದೀನಿ. ಸೊ ತುಳುವಲ್ಲಿ ಪೇಪರ್ ಸ್ಟೂಡೆಂಟ್ ಅಂತ ಇನ್ ರೀಸೆಂಟ್ ಬರುತ್ತೆ. ಸೊ ಇದೊಂದು ಆಲ್ಬಮ್ ಸಾಂಗ್ ನ ನನಗೆ ಸಿಕ್ತು ಆಫರ್. ನಾನು ಹೋಗಿ ಸರ್ ಹತ್ರ ಮಾತಾಡಿ ಆದ್ಮೇಲೆ ಈ ತರ ಎಲ್ಲ ಸ್ಟೋರಿ ಈ ತರ ಎಲ್ಲ ಹೇಳಿದ್ರು. ಹೇಳಿ ಆದ್ಮೇಲೆ ಸ್ಟೋರಿ ಓಕೆ ಅನಿಸ್ತು ನನಗೆ ಸರ್, ಅಂದರೆ ತುಂಬಾನೇ ಅಟ್ರಾಕ್ಟಿವ್ ಅನಿಸ್ತು. ಹಾಗೆಯೇ ಸಾಂಗ್ ಕೇಳಿಸಿದ್ರು ನನಗೆ ಸರ್. ಸಾಂಗ್ ಕೇಳಿಸಿದ ನಂತರ ನಾನು ಫುಲ್ ಎಮೋಷ್ನಲ್ ಆಗಿಬಿಟ್ಟೆ, ಲೈಕ್ ಆ ಸಾಂಗಿಗೆ ಮಿಂಗಲ್ ಆಗಿ ಹೇಗಿರಬಹುದು ಅಂತ. ಸೊ ನಂಗೆ ತುಂಬ ಇಷ್ಟ ಆಯಿತು. ನಾನು ಸರ್ ಹತ್ರ ಹೇಳಿದೆ, ಸರ್ ನಾನು ಈ ಪ್ರಾಜೆಕ್ಟ್ನ ಮಾಡ್ತೀನಿ ಅಂತ. ಸೊ ತುಂಬಾ ಖುಷಿ ಇದೆ ಸರ್ ಆ್ಯಕ್ಚುಲಿ. ಒಂದು ಸಮಾಜದಲ್ಲಿ ಮಂಗಳಮುಖಿಯರನ್ನ ತುಂಬಾನೇ ಕೀಳಾಗಿ ನೋಡ್ತಾರೆ. ಸೊ ಈ ಒಂದು ಸಿನಿಮಾ, ಈ ಒಂದು ಆಲ್ಬಮ್ ಸಾಂಗ್ ಅಲ್ಲಿ ನೀವು ನಟಿಸಿದ್ದೀರಿ. ಆನಂತರ ನಿಮಗೆ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಇತ್ತು ಜನರಲ್ಲಿ? ಅಂದ್ರೆ ಟೀಸರ್ ಕೂಡ ರಿಲೀಸ್ ಆಯಿತು. ಸೊ ಆ ಬಗ್ಗೆ ಹೇಳೋದಾದ್ರೆ ರೆಸ್ಪಾನ್ಸ್ ಅಂದರೆ ಪಬ್ಲಿಕಲ್ಲಿ ನಾವು ಡೈಲಿ ಕಲೆಕ್ಷನ್ಗೆ ಹೋಗ್ತೀವಿ, ಅಲ್ಲಿಗೆ ಇಲ್ಲಿಗೆ ಹೋಗ್ತೀವಿ ಅಂದರೆ ಯಾರು ಸಹ ನಮ್ಮನ್ನು ನಾವೊಂದು ಮನುಷ್ಯರು. ಯಾಕಂದರೆ ಒಂದು ಹುಡುಗ ಹುಡುಗಿ ಒಂದು ಹೆಣ್ಸು ಒಂದು ಗಂಡ್ಸ್ಗೆ ಹೆಂಗ್ಸಿಗೆ ಒಂದು ಮರ್ಯಾದೆ ಕೊಡ್ತಾರೆ. ನಮ್ಮಂಥ ಮಂಗಳಮುಖಿಯರಿಗೆ ಸಹ ಯಾರು ಸಹ ನಮಗೆ ಮರ್ಯಾದೆನೇ ಕೊಡಲ್ಲ. ಪಬ್ಲಿಕಲ್ಲಿ ಸಹ ಎಲ್ಲಿ ಗೋರ್ಮೆಂಟು ಸಹ ನಮ್ಗೇನು ಕೊಡಲ್ಲ, ಯಾರು ಸಹ ನಮ್ಗೆ ಏನು ಕೊಡ್ತಾ ಇಲ್ಲ. ಯಾಕಂದರೆ ನಾವು ಭಿಕ್ಷಾಟನೆ ಮಾಡಬೇಕು, ನಾವು ಅದೇ ಭಿಕ್ಷಾಟನೆಯಿಂದ ಮನೆ ಬಾಡಿಗೆ ಕಟ್ಟಬೇಕು 4,000, ಮತ್ತು ಅದೇ ಭಿಕ್ಷಾಟನೆಯಿಂದ ನಾವು ಬಟ್ಟೆ ತೊಗೋಬೇಕು, ಅದೇ ಭಿಕ್ಷಾಟನೆಯಿಂದ ನಾವು ಬದುಕ್ತಾ ಇರಬೇಕು. ಅದೊಂದು ಟೈಮಲ್ಲಿ ನಾನು ಪಬ್ಲಿಕಲ್ಲಿ ಕಲೆಕ್ಷನ್ ಮಾಡಬೇಕಾದ್ರೆ ಯಾರು ಸಹ ನಮ್ಮನ್ನ ಹೋಗಿ ಹಾಗೆ ಹೀಗೆ ಅಂತಾರೆ. ಒಂದು ಲೇಡೀಸ್ಗೆ ಒಂದು ಗಂಡ್ಸಿಗೆ ಕೊಟ್ಟಂಥ ಮರ್ಯಾದೆ ನಮ್ಮ ಮಂಗಳಮುಖಿ ಯಾರು ಸಹ ನಮಗೆ ಕೊಡಲ್ಲ, ಈಗಲೂ ಸಹ ಯಾರು ಕೊಡ್ತಾ ಇಲ್ಲ. ಒಂದು ಟೈಮಲ್ಲಿ ನಾನು ಕಲೆಕ್ಷನ್ಗೆ ಹೋಗಿ ಬರಬೇಕಾದ್ರೆ ನಮಗೊಬ್ಬರು ಸಿಕ್ಕು, ಇವರೇ ರಸೀದ್ ನಮ್ಮದು ಅವ್ರು ನನಗೆ ಸಿಕ್ಕು, ಅಲ್ಲಿ ನಮ್ಮನ್ನು ಮೀಟಾಗಿ ಈ ಥರ ನಾವು ನಿಮ್ಮನ್ನು ಒಂದು ಒಳ್ಳೆ ಪಾತ್ರಕ್ಕೆ ಕರ್ಕೊಂಡು ಹೋಗ್ತಿದ್ವಿ ಅಂತ ನಮಗೆ ಮಾತು ಕೊಟ್ಟು ನಮ್ಗೆ ಇದು ತುಂಬ ಇಷ್ಟ ಆಗಿದೆ. ಯಾಕಂದರೆ ನಮ್ಮ ಈ ಯಾರು ಸಹ ನಮಗೆ ಮರ್ಯಾದೆ ಕೊಡೋದು, ಇಂಥವ್ರು ಬಂದು ನಮಗೆ ಮರ್ಯಾದೆ ನಮ್ಮ ಕೈ ಹಿಡಿದು ನಮ್ಮ ಜೀವನನ ಮುಂದಕ್ಕೆ ತರ್ತಾ ಇದ್ದಾರೆ. ಅದು ಯಾಕಂದರೆ ನಾವು ಯಾವತ್ತೋದ್ರೂ ಕೆಳಗಡೆನೇ ಹೋಗ್ತಾ ಇದ್ದೀವಿ, ಮೇಲಕ್ಕೆ ಬರ್ತಾ ಇಲ್ಲ. ಪಬ್ಲಿಕ್ ಜನದ ಹತ್ರ ಕೆಳಗಡೆ ಇರ್ತಿದ್ವಿ. ಅಂಥವ್ರು ಇವ್ರು ಬಂದು ನಮ್ಮ ಕೈ ಹಿಡಿದು ನನ್ನ ಮೇಲಕ್ಕೆ ತರಲಿಕ್ಕೆ ನೋಡಿದ್ದಾರೆ.
ಅವ್ರಿಗೆ ನಾನು ತುಂಬ ವಂದನೆಗಳು ಕೇಳ್ಕೊತಾ ಇದ್ದೀನಿ. ಹಾಗಾದ್ರೆ ಈ ಒಂದು ಆಲ್ಬಮ್ ಸಾಂಗ್ ಮೂಲಕ ನಿಮ್ಗೆ ಗೌರವ ಕೂಡ ಸಿಗ್ತಾ ಇದೆ ಫುಲ್ ಸಿಗ್ತಾ ಇದೆ. ಪಬ್ಲಿಕ್ ಅಲ್ಲಿ ನಾನು ಮೊನ್ನೆ ಕಲೆಕ್ಷನ್ಗೆ ಹೋಗಿದ್ದೀನಿ. ಮೇಲೆ ಅವರು ಏನ್ ಹೇಳ್ತಾ ಇದ್ದಾರೆ, ಸುನಂದ ಏನು ಆಲ್ಬಮ್ ಸಾಂಗ್ ಅಲ್ಲಿ ಇದೆಯಾ, ಎಷ್ಟು ಸಂತೋಷ, ಎಲ್ರು ಸಹ ನನಗೆ ಮಾತಾಡ್ತಾ ಇದ್ದಾರೆ. ಅವಾಗ ಯಾಕಂದ್ರೆ ಅವರು ಅಷ್ಟು ನನ್ನ ಕೇವಲ ಒಂದು ಮನುಷ್ಯಾಗಿ ನೋಡ್ತಾ ಇಲ್ಲ, ಇವಾಗ ಆಲ್ಬಮ್ ಸಾಂಗ್ ಮಾಡಿದಾಗ್ಲಿಂದ ನಾನು ಒಂದು ಮನುಷ್ಯಳಾಗಿ ನೋಡ್ತಾ ಇದ್ದಾರೆ. ಎಸ್ ನಿರ್ದೇಶಕರು, ನಿಮ್ಮ ಹತ್ರ ಹೇಳೋದಾದ್ರೆ ಈ ಒಂದು 2 ಗಂಟೆ ಸಿನಿಮಾ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ಕೂಡ 2 ಗಂಟೆ ಸಿನಿಮಾವನ್ನ ಒಂದು ಆಲ್ಬಮ್ ಸಾಂಗ್ 7 ನಿಮಿಷದ ಒಂದು ಆಲ್ಬಮ್ ಸಾಂಗ್ ಮಾಡೋದಂದ್ರೆ ಅಷ್ಟು ಸುಲಭದ ಮಾತಲ್ಲ. ಸೊ ಈ ಬಗ್ಗೆ ಹೇಳೋದಾದ್ರೆ, ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗಲ್ಲಿ ಸಾಂಗ್ ರೆಡಿ ಮಾಡಲಿಲ್ಲ, ಸ್ಟೋರಿ ನಾನು ಬರೆದಿದ್ದೇನೆ. ಸ್ಟೋರಿ ನಮ್ಮ ಪ್ರೊಡ್ಯೂಸರ್ ಒಬ್ಬಿದ್ರು, ಅಷ್ಟೇ ಪ್ರಜ್ವಲ್ ಮತ್ತು ಅಶ್ವಿನ್ ಅಂತ ಹೇಳಿ. ಅವರು ಇಲ್ಲಿಲ್ಲ, ಗಲ್ಫಲ್ಲಿದ್ರು. ಅವರು ಆ್ಯಕ್ಚುಲಿ ಬ್ಯಾಂಗ್ಳೂರ್ನವರು. ಅವರು ನನಗೆ ಕಾಲ್ ಮಾಡಿ ಹೇಳಿದರು, ರಕ್ಷಿತ್ ಈಗ ಒಂದು ಸ್ಟೋರಿ ನಾವು ಮಾಡಿ ಹೊಸದಾಗಿ ಒಂದು ಆಲ್ಬಮ್ ಸ್ಟೈಲ್ ಮಾಡುವ ಅಂತ ಹೇಳಿದರು. ಯಾಕಂತ ಹೇಳಿದರೆ ಇವಾಗ ಬಜೆಟ್ ದೊಡ್ಡಿದ್ರೆ ಮಾತ್ರ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಮತ್ತು ಹೊಸ ಮುಖಕ್ಕೆ ಯಾರು ಸಪೋರ್ಟ್ ಮಾಡಲ್ಲ. ಅಂಥದ್ರಲ್ಲಿ ನಮಗೆ ಕೆಲವರು ಇದ್ದಾರೆ, ಆದರೆ ಅವ್ರಿಗೆ ಜಾಸ್ತಿ ಬಜೆಟ್ ಇರಲ್ಲ. ಸರಿ, ಈ ಥರ ನಾವು ಒಂದು ಹೊಸ ಪ್ಲ್ಯಾನ್ ಮಾಡಿದ್ವಿ, ನೀವೇನಂತೀರ ಮಾಡುವ ಅಂತ ಹೇಳಿದ್ವಿ. ಕಡೆಗೆ ಇದಕ್ಕೆ ಸ್ಟೋರಿ ಹೇಳಿದಕ್ಕೆ ಅವರಿಗೆ ತುಂಬ ಇಷ್ಟ ಆಯಿತು. ನಂತರ ಹೇಳಿದರು, ಪರವಾಗಿಲ್ಲ, ಇದಕ್ಕೆ ಒಂದು ಸಾಂಗ್ ರೆಡಿ ಮಾಡಿ. ಸರ್ ನಾವು ಮಾಡ್ತೇನೆ ಅಂತೇಳಿ 1 ವೀಕಲ್ಲಿ ನಾನು ಸಾಂಗ್ ರೆಡಿ ಮಾಡಿದ್ದೆ. ಆ್ಯಕ್ಚುಲಿ ಈ ಸಾಂಗ್ ನಾನು ನಿಮಗೆ ಎಲ್ಲಿಗೊಂದು ಇಷ್ಟಪಡ್ತಾ ಇದ್ದೇನೆ ಅಂತೇಳಿದರೆ, ಇದನ್ನು ರಿಜ್ವಾನ್ ನಿಯಾಜ್ ನಿಜ್ಜು ಅಂತೇಳಿ ಸಿಂಗರ್, ಉಪ್ಪಳದವ. ಅವನಿಗೆ ಕನ್ನಡ ಸರಿ ಬರಲ್ಲ, ಆದರೂ ಸಹ ಕನ್ನಡದಲ್ಲಿ ತುಂಬ ಉಚ್ಚಾರ ಕ್ಲಿಯರಾಗಿ ಹಾಡಿದ್ದಾನೆ. ಅದಲ್ಲದೆ ನನಗೆ ಮೊದಲಾಗಿ ಹೇಳುವುದು ಅಂತ ಹೇಳಿದರೆ, ಹಾಡು ತುಂಬ ಸಖತ್ತಾಗಿ ಬಂದಿದೆ, ಸಖತ್ತಾಗಿ ಹಾಡಿದ್ದಾನೆ. ನಮ್ಮದು ಮಸ್ತ್ ಮೈನ್ ಪ್ಲಸ್ ಪಾಯಿಂಟೇ ನಮ್ಮ ಹಾಡು, ಸಿಂಗಿಂಗ್ ಚೆಂದಾಗಿ ಹಾಡಿದ್ದಾನೆ. ಲಿರಿಕ್ಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಸರ್? ಲಿರಿಕ್ಸ್ ಬಗ್ಗೆ ಹೇಳಬೇಕಾಗಿದ್ರೆ, ಗಟ್ಟಿ ಮೇಳ ಅದು ಹೇಗಂತ ಹೇಳಿದರೆ, ಈಗ ಪ್ರೀತಿ ಮಾಡಿದ ಹುಡುಗಿ ಸಿಗಲ್ಲ, ಅವಳಿಗೆ ಮದುವೆ ಆಗ್ತದೆ ಆ ಸ್ಟೋರಿಯಲ್ಲಿ. ಆವಾಗ ಅದನ್ನು ನೆನೆಸ್ಕೊಂಡು ಒಂದು ಬ್ರಹ್ಮನಲ್ಲಿ, ಯಾಕಂತ ಹೇಳಿದರೆ ಆ್ಯಕ್ಚುಲಿ ಬ್ರಹ್ಮ ಇದನ್ನೆಲ್ಲ ಮಾಡೋದು, ಪ್ರೀತಿ ಕೊಡೋದು ಬ್ರಹ್ಮನೇ, ಅದನ್ನು ಅಳಿಸೋದು ಬ್ರಹ್ಮನೇ. ಅದಕ್ಕೋಸ್ಕರ ಬ್ರಹ್ಮನಲ್ಲಿ ಕೇಳುವಾಗೆ ಹಣೆ ಈ ಥರ, ಹಣೆ ಬರಹ ತಿಳಿದು ನಿಂದೇ ನಿರಾಟ, ಪ್ರೀತಿ ನೋವಿಗಿಂತ ಸಾವೇ ಕೊಡು ಶ್ರೇಷ್ಠ, ವಿಧಿ ಬರೆಯುವ ನೀನೇ ಬ್ರಹ್ಮ, ನಿನ್ಗೊಂಚೂರು ಕನಿಕರವೇ ಇಲ್ವ ಅಂತ ಕೇಳೋದು. ಆ ಥರ ಯಾಕಂದರೆ ಹೇಳಿದರೆ ಪ್ರೀತಿ ಮಾಡಿದವ್ರಿಗೂ ಮನಸ್ಸಿರ್ತದೆ, ಪ್ರೀತಿಸೋನಿಗೂ ಮನಸ್ಸಿರ್ತದೆ. ಸೊ ಇದರ ಮಧ್ಯೆ ಬ್ರಹ್ಮನಿಂದ ನಮಗೆ ಬೇರ್ಪಡಿಸಿದಂತೇಳಿ ಬ್ರಹ್ಮನಲ್ಲಿ ಮಾತಾಡುವಾಗೆ ಒಂದು ಹಾಡು. ಟೋಟಲಿ ಒಂದು ಉತ್ತಮ ಸಂದೇಶವನ್ನ ನೀಡ್ತಾ ಒಂದು ರಿಲೀಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದೇ ಮಾರ್ಚ್ 25ಕ್ಕೆ ರಿಲೀಸ್ ಆಗ್ತಾ ಉಂಟು. ಅದು ಸಹ ನಾವು ಒಂದು ಅನಾಥಾಶ್ರಮದಲ್ಲಿ ಮಾಡಬೇಕಂತ ಒಂದು, ಯಾಕಂದರೆ ಅಲ್ಲಿ ಯಾರು ಹೋಗಲ್ಲ. ಅದೇ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಾವು ಮಾಡಬೇಕು, ಆ ಮಕ್ಕಳಿಗೆ ನಾವು ಖುಷಿ ಪಡಿಸ್ಬೇಕಂತ ಹೇಳಿ ಒಂದು ಅದರ ನಮಗೆ. ಮತ್ತು ನಮ್ಮ ಹೀರೋಯಿನ್ಸ್ ಆಗಲಿ, ನಮ್ಮ ಕ್ಯಾಮರಾಮನ್ ಅಲ್ತಾಫ್ ಸರ್ ಅವರನ್ನ ಹೇಳ್ಬೇಕಾದ್ರೆ ಅವರು ಸಹ ಡೈರೆಕ್ಷನ್ ಮಾಡಿದ್ದಾರೆ, ಅಸಿಸ್ಟೆಂಟಾಗಿ ನಾವು ಮಾಡಿದ್ದೇನೆ. ತುಂಬ ಚೆನ್ನಾಗಿ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ಪ್ರತಿಯೊಬ್ಬರು, ಅದರಲ್ಲಿ ಪೂಜಾ ಮತ್ತು ಪ್ರಿಯಾಂಕಾ, ಸಾಕ್ಷಿ ಅಂತ ಹೇಳಿ ಕೆಲವು ಸ್ಟೂಡೆಂಟ್ಸ್ಗಳಿದ್ರು, ಅವ್ರು ಸಹ ತುಂಬ ಸಪೋರ್ಟ್ ಮಾಡಿದರು. ಆ್ಯಕ್ಚುಲಿ ನಾವು ಆಲ್ಬಮ್ ಮಾಡಿದ ತಕ್ಷಣ ಮುಗಿದವರು ಯಾರೇ ಹೋಗ್ತಾರೆ, ಅವರ ಪಾಡಿಗಿರ್ತಾರೆ. ಅದಲ್ಲದೆ ಪ್ರಮೋಷನ್ಗೆ ತುಂಬ ಕಷ್ಟಪಡ್ತಾಯಿದ್ದಾರೆ ಅವರು. ನಮ್ಮ ಜೊತೆ ಕೆಲಸ ಈಗಲೂ ಸಹ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಒಂದು ಒಳ್ಳೆ ಟೀಮ್ ನಮ್ಗೆ ಸಿಕ್ಕಿದೆ ಅಂತ ನನಗೆ ಸಂತೋಷ ಆಗ್ತದೆ ಅಷ್ಟೇ. ಎಸ್ ವೀಕ್ಷಕರೇ, ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ಈ ಆಲ್ಬಮ್ ಸಾಂಗ್ನ ಬಗ್ಗೆ. ಇನ್ನು ಈ ಒಂದು ಆಲ್ಬಮ್ ಸಾಂಗ್ನ ನಟಿ ಏನಿದ್ದಾರೆ ನಿರೀಕ್ಷಾ ಶೆಟ್ಟಿ, ಇವರು ಸೆಟ್ಟಲ್ಲಿ ತುಂಬಾನೇ ಆಗ್ತಿದಾರಂತೆ. ಇದು ಯಾಕೆ ಅಂತ ಕೇಳೋಣ, ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾನು ಆಗ್ಲೇ ಹೇಳಿದ್ದೆ, ನಮ್ಮ ನಿರೀಕ್ಷಾ ಅವರು ಸೆಟ್ಟಲ್ಲಿ ತುಂಬಾನೇ ಆಗ್ತಿದ್ರಂತೆ. ಯಾಕಾಗಿರ್ಬೋದು, ಬನ್ನಿ ಅವ್ರ ಹತ್ರನೇ ಕೇಳೋಣ. ಎಸ್, ನೀವು ಸೆಟ್ಟಲ್ಲಿ ತುಂಬಾನೇ ಆಗ್ತಿದ್ರಂತೆ ಶೂಟ್ ಟೈಮಲ್ಲಿ, ಯಾಕೆ ಅನ್ನುವಂಥದ್ದು? ಸೀನಲ್ಲಿ ತಂದೆ ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಅದೊಂದು ಟೈಮಲ್ಲಿ ಅವರು ಸೀಮೆ ಎಣ್ಣೆ ಎಲ್ಲ, ಲೈಕ್ ಅದೊಂದು ಸೀನ್ ಇರುತ್ತೆ, ಬೆಂಕಿ ಹಚ್ಕೊಳ್ಳೋದು, ಆ ಥರ ಎಲ್ಲ ಸೀನ್ ಹೆದರ್ಸ್ಕೊಳ್ಳೋದಕ್ಕೆ. ಸೊ ನಾನು ಅವಾಗ ಅಂದರೆ 1 ಟೇಕಲ್ಲಿ ಎಲ್ಲ ಸೀನ್, 1 or 2 ಟೇಕಲ್ಲೆಲ್ಲ ಆಗಿಬಿಡುತ್ತೆ. ಇದೊಂದು ಸೀನಲ್ಲಿ ಮಾತ್ರ ತುಂಬ ನಗು ಬರ್ತಾ ಇತ್ತು. ಆ ಸೀನನ್ನು ಹೇಳ್ಕೊಳ್ಳೋದಕ್ಕಾಗಲ್ಲ, ತುಂಬ ಒಂದು 6-7 ಟೇಕ್ಸ್ ಏನೋ ಹೋಗಿತ್ತು ಸರ್. ಅಷ್ಟೊಂದು ಕಾಮಿಡಿ ಥರ ನಮಗೆ ಲಾಸ್ಟ್ ಸೀನ್, ಒಂದು ಮನೆ ಸೀನಲ್ಲಿ ಆ ಥರ ಆಗಿತ್ತು. ಎಸ್, ನಿಮ್ಮ ಹತ್ರ ಕೇಳೋದಾದ್ರೆ, ಈ ಸಿನಿಮಾದಲ್ಲಿ ಅಂದರೆ ಈ ಒಂದು ಆಲ್ಬಮ್ ಸಾಂಗಲ್ಲಿ ನೀವು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಏನಾದರೂ ಮುಂಚೆ ಆ್ಯಕ್ಟ್ ಮಾಡಿದ್ರಾ? ಇದೇ ಫಸ್ಟ್ ಟೈಮ್, ಯಾರು ಸಹ ನಮಗೆ ಹೇಳಿಲ್ಲ, ಇದೇ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು.
ಇದೇ ಫಸ್ಟ್ ಟೈಮ್, ಯಾವಾಗ ಸಹ ನಾ ಮಾಡಿಲ್ಲ. ಇದೇ ಟೀಸರ್ first. ನೋಡ್ತಾ ಇರ್ಬೇಕಾದ್ರೆ ನಾನೊಂದು ಅಬ್ಸರ್ವ್ ಮಾಡಿದೆ, ಮದುಮಗ ಇರ್ತಾರೆ, ಮದುಮಗಳಿರ್ತಾರೆ, ಮದುಮಗಳನ್ನ ಕೊನೆಯದಾಗಿ ನೀವು ಬಂದು ಕರ್ಕೊಂಡು ಹೋಗ್ತೀರಿ, ಅದು ಯಾಕೆ ಅನ್ನುವಂಥ ಕ್ಯೂರಿಯಾಸಿಟಿ ಇದೆ. ಅದೇ ಮದ್ಮಗನ್ಗೆ ಮೋಸ ಆಗಿರುತ್ತೆ. ಮದ್ಮಗನ್ ಬಿದ್ದು ಅಳ್ತಾ ಇರ್ತಾನೆ ಕಾಲೇಜಲ್ಲಿ, ಅವ್ನ ಎತ್ತಿ ಅವನ ಕುಂದಿಸಿ ಅವ್ನ ಕಣ್ಣೀರು ಒರೆಸಿ ಅದ್ ಲಗ್ನ ಪತ್ರ ತಗೊಂಡು ಸೀದಾ ಅಸೆಮೆಣ್ಗೆ ಹೋಗಿ ಅಸೆಮೆಣಿಲಿಂದ ಹುಡುಗಿ ಹತ್ರ ಹೋಗಿ ಹುಡುಗಿ ಬಂದು ನಾನು ತಪ್ಕೊಂಡು ಮತ್ತೆ ಹುಡುಗಿನ ಅಲ್ಲೇ ರೂಮಲ್ಲಿ ಬಿಟ್ಟು ಹುಡುಗನ ಹತ್ರ ಹೋಗಿ ಹುಡುಗನ ಹತ್ರ ಕಾಲಿಗೆ ಬಿದ್ದು ಹುಡುಗನ ಹತ್ರ ನಾನು ಕ್ಷಮೆ ಕೇಳಿ ಇವಳ ಬಗ್ಗೆ ಅವನ ಬಗ್ಗೆ ಲವ್ ಮಾಡಿರೋದ್ ಬಗ್ಗೆ ಹೇಳಿ ಹೀರೋಯಿನ್ ಬಗ್ಗೆ ಮತ್ತೆ ಇವ್ರ ಹತ್ರ ಬಂದು ಹೀರೋ ಬಂದು ನಾನು ಕೈ ಕೊಡ್ತೇನೆ, ಇವಳ ಕರ್ಕೊಂಡೋಗಿ ಹೀರೋಗೆ ಒಪ್ಪಿಸ್ತೀನಿ. ಅದು ಇದೆ. ಎಸ್, ನಿಮ್ಮ ಹತ್ರ ಕೇಳೋದಾದ್ರೆ ಒಂದು ಸಿನಿಮಾ ಆಗಿರ್ಬೋದು ಅಥವಾ ಒಂದು ಸೀರಿಯಲ್ ಆಗಿರ್ಬೋದು, ಆಲ್ಬಮ್ ಸಾಂಗ್ ಆಗಿರ್ಬೋದು, ಅದಕ್ಕೆ ಯಾರದಾದ್ರು ಸಪೋರ್ಟ್ ಇಲ್ದಿದ್ರೆ ಯಾವುದು ಕೂಡ ಆಗ್ಲಿಕ್ಕಿಲ್ಲ. ಸೊ ನಿಮ್ಗೆ ಯಾರೆಲ್ಲ ಸಪೋರ್ಟ್ ಇದು ಒಂದು ಆಲ್ಬಮ್ ಸಾಂಗ್ ಅಲ್ಲಿ ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಹೊಸಬ್ರಿಗೆ ಹೇಳ್ಬೇಕಾದ್ರೆ ಈಗ ಬಿಫೋರ್ ನ್ಯೂಸ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮಗೆ. ಅದಲ್ಲದೆ ಮತ್ತೆ ನಮ್ಮ ಕರುಣ ಅಂತ ಈ ಒಂದು ಆಲ್ಬಮ್ ಸಾಂಗ್ ಹೀರೋ ಇವತ್ತು ಬರಲಿಕ್ಕೆ ಆಗಲಿಲ್ಲ, ಅವನಿಗೆ ತುಂಬ ಸಪೋರ್ಟಿಂಗ್ ಮಾಡಿದ್ದಾರೆ ನಮ್ಮ ಎಲ್ಲ ವಿಷಯದಲ್ಲೂ. ಮತ್ತು ಮೊದಲಾಗಿ ಹೇಳ್ಬೇಕಾದ್ರೆ ಕೆನರಾ ಕಾಲೇಜ್, ನಮ್ಮ ಕಾಲೇಜ್ ತುಂಬ ಸ್ವಲ್ಪ ತಾಪತ್ರಿತ್ತು. ಯಾಕಂತ ಹೇಳಿದರೆ ಎಕ್ಸಾಮ್ ಟೈಮ್ ಯಾರು ಕೊಡಲಿಕ್ಕೆ ಕೇಳ್ತಾ ಇರಲಿಲ್ಲ. ಅವಾಗ ಕೆನರಾ ಕಾಲೇಜ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವ್ರು ಕೊಟ್ಟು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಎಲ್ಲರೂ, ಮತ್ತು ನಮ್ಮ ಸೌಂಡ್ ಸೀಸನ್ ಪ್ರೊಡ್ಯೂಸರ್ ಇದ್ದಾರೆ, ಅವ್ರು ಸಹ ಇಲ್ಲಿಲ್ಲ, ಆದರೂ ಸಹ ತುಂಬ ಸಪೋರ್ಟಿಂಗ್ ನಮಗೆ ಎಲ್ಲದರಲ್ಲೂ ಸಹ. ಏನು ಬೇಕಾದ್ರೆ ಸರ್ ಈ ಥರ ಮಾಡಬೇಕಂದ್ರೆ ಓಕೆ ಪರವಾಗಿಲ್ಲ ಮಾಡಿ ಅಂತ ತುಂಬ ಸಪೋರ್ಟ್ ಕೊಡ್ತಾಯಿದ್ರು. ಮತ್ತು ನಮ್ಮ ಈ ಸೆಟ್ಟಲ್ಲಿ ಯಾರಿಗೂ ಸಹ ನಮಗೆ ಖುಷಿಯಾಗೋದಿಲ್ಲ, ಯಾರು ಸಹ ನಾವು ಆ್ಯಕ್ಟಿಂಗ್ ಬಂದಾಗಿರಲಿಲ್ಲ, ಎಲ್ಲ ನಮ್ಮ ಒಂದೇ ಕುಟುಂಬದವರಿದ್ದರು. ಅದು ತುಂಬ ಖುಷಿಯಾಯಿತು. ಮತ್ತು ನ್ಯೂಸ್ ಆಗಲಿ ತುಂಬ ಅನುಭವ ಇದೆ ಅವರಿಗೆ ಆ್ಯಕ್ಟಿಂಗಲ್ಲೆಲ್ಲ. ಯಾವುದಾದ್ರು ಒಂದು ಕೊಟ್ಟರೆ ಅವರು ಒಂದೇ ಟೇಕಲ್ಲಿ ಫಿನಿಶ್ ಮಾಡ್ತಾರೆ, ತೆಗಿಲಿಲ್ಲ. ಅದರಿಂದ ನಮಗೆ ಸಪೋರ್ಟಿಂಗ್ ಅಂತ ಹೇಳಿದ್ರೆ ಒಂದೊಂದು ಟೇಕಲ್ಲಿ ತೆಗೆದ ಕಾರಣದಿಂದ ನಮಗೆ ಬೇಗ ಮುಗೀತದು. ನಮ್ಮ ಇವರು ಸುನಂದ ಇದ್ದಾರೆ, ಅವರು ಸಹ ಈ ಒಂದು ಅನುಭವ ಇಲ್ಲ ಅವರಿಗೆ, ಆದರೂ ಸಹ ಒಂದು ಟೇಕ್ ಹೇಳಿದ್ರಿ ಯಾವುದಾದ್ರು ಒಂದು ಹೇಳ್ಕೊಟ್ರೆ ನ್ಯಾಚುರಲ್ ಆಗಿ ಮಾಡಿದ್ರು, ಅದು ನಮ್ಗೆ ಖುಷಿ ಆಯಿತು ಅವರಿಗೆ. ಅದರಿಂದ ನಮಗೆ ತುಂಬ ಸಪೋರ್ಟಿಂಗ್ ಕೊಟ್ಟಿದ್ದಾರೆ. ಅದಲ್ಲದೆ ಈಗ ನಿಮಗೆ ವಿಷಯ ಗೊತ್ತಿರು, ಮಂಗಳಾಮುಖಿ ಅಂತ ಹೇಳಿದ್ರೆ ತುಂಬ ಕೀಲು ಭಾವನೆ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾವು ಆ ಥರ ಇರಬಾರ್ದು, ನಮಗೆ ಎಲ್ಲರೂ ಒಂದೇ, ಅವರೂ ಸಹ ಒಂದು ಆಸೆ ಆಕಾಂಕ್ಷೆ ಇರ್ತದೆ, ಅದನ್ನು ನಾವು ಸಹ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನಾವು ಈ ಥರ ಒಂದು ಟ್ಯಾಲೆಂಟ್ ಅಲ್ಲೆಲ್ಲ ಕರ್ಕೊಂಡು ಬಂದು ಆಲ್ಬಮ್ ಸಾಂಗ್ ಕ್ರಿಯೇಟ್ ಮಾಡಿದ್ದೀವಿ. ಯಾಕಂದರೆ ಅದಕ್ಕೆ ನಮಗೆ ತುಂಬ ಖುಷಿ ಅಂತ ಹೇಳಿದರೆ, ಅವರೊಂದು ಮಾತು ಹೇಳ್ತಾರೆ, ಒಂದು ಯಾವುದೊಂದು ಭೇಟಿಯಲ್ಲಿ ಮಾತಾಡಿದ್ದಾರೆ, ನಮಗೆ ಎಂಥ ಒಂದು ಅವಕಾಶ ಕೊಟ್ಟಿದ್ದಾರೆ, ನಮಗೆ ಇವರಿಗೆ ನಾವು ಯಾವತ್ತೂ ಬೇಡಿಕೊಳ್ತೀನಿ ದೇವರ ಹತ್ರ ಅಂತ. ಇಂಥವ್ರ ಒಂದು ಬೇಡಿಕೆ ನಮಗೆ ಸಿಗುತ್ತಾರೆ, ತುಂಬ ಒಂದು ಮಹತ್ವ ವಿಷಯ ಅಂತ ಹೇಳ್ತೇನೆ. ಯಾಕಂದರೆ ಇಂಥವ್ರು ನಾವು ಸಪೋರ್ಟ್ ಮಾಡಬೇಕು, ಅವ್ರನ್ನ ಮುಂದೆ ತರಬೇಕು. ಅದಕ್ಕೆ ನನಗೆ ತುಂಬ ಮುಂಚಿನಿಂದ ಒಂದು ಆಸೆ ಇತ್ತು ಈ ಥರ ಮಾಡಬೇಕಂತೇಳಿ. ಇವಾಗ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸೌಂಡ್ ಸೀಸನ್ ಅಂತ ಚಾನಲ್, ಯೂಟ್ಯೂಬ್ ಚಾನಲ್ಗೆ. ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಟ್ಟಲ್ಲಿ ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡಿದರು, ಪ್ರತಿಯೊಬ್ಬರು ಸಹ. ಅದಕ್ಕೆ ನಮ್ಮ ಸಪೋರ್ಟ್ ಮಾಡಿದ ಈ ಸಿರಕೋಣ ಸಪೋರ್ಟ್ ಮಾಡಿ ಆಲ್ಬಮ್ ಸಪೋರ್ಟ್ ಮಾಡಿದ ಎಲ್ಲರಿಗೂ ಸಹ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಷ್ಟು ದಿನಗಳ ಕಾಲ ಶೂಟಿಂಗ್ ಮಾಡಿದ್ರಿ ಇದನ್ನ? 2 ದಿವಸದಲ್ಲಿ ನಾವು ಯಾವೆಲ್ಲ ಲೊಕೇಶನ್ ಅಂತ ಹೇಳ್ಬೋದಾ? ನಾವು ಒಂದು ಕಾಲೇಜ್ ಮತ್ತೊಂದು ಕಲ್ಯಾಣ ಮಂಟಪದಲ್ಲಿ ಅಷ್ಟಕ್ಕೆ ನಾವು ಮಾಡಿದ್ವಿ. ಯಾಕಂತ ಹೇಳಿದ್ರೆ ಟೈಮ್ ಇರಲಿಲ್ಲ ಆವಾಗ. ಕಾಲೇಜ್ 2 ದಿವಸ ನಮ್ಮ ಟೈಮ್ ಕೊಟ್ಟಿದ್ರು. ಆದರೂ ತುಂಬ ಖುಷಿ ಅಂತ ಹೇಳಿದರೆ ಕಾಲೇಜ್ ನಾವು ಕೇಳಿದ್ದೇವೆ, ಆ ಕಾಲೇಜಲ್ಲಿ ಯಾರು ಸಹ ಕೊಡಲಿಕ್ಕೆ ಇಷ್ಟಿತ್ತು, ಆದರೆ ಎಕ್ಸಾಮ್ ಟೈಮಲ್ಲಿ ಯಾರು ಕೊಡಲಿಕ್ಕೆ ಇಷ್ಟಪಡಲಿಲ್ಲ. ಆವಾಗ ಕೆನರಾ ಕಾಲೇಜಲ್ಲಿ ನಮ್ಗೆ ಕೊಟ್ಟರು, 2 ದಿವಸದಲ್ಲಿ ಮುಗಿಸ್ಬೇಕಂತ ಹೇಳಿದ್ದು. 2 ದಿವಸದಲ್ಲಿ ಮುಗಿಯುವ ಕಾರಣ ಅಂತೇಳಿ ನಮ್ಮ ಸಪೋರ್ಟಿಂಗ್ ಎಲ್ಲರೂ ಸಹ ಫುಲ್ ಸಪೋರ್ಟಿಂಗ್ ಕೊಟ್ಟಿದ್ದಾರೆ. ರಾತ್ರಿ ಹೋಗುವಾಗ ಲೇಟ್ ಆದರೂ ಸಹ ನಮಗೆ ತುಂಬ ಸಪೋರ್ಟ್ ಆಗಿದೆ. ಈಗ ಹೆಣ್ಮಕ್ಳೆಲ್ಲ ಜಾಸ್ತಿ ಹೊತ್ತು ಹೊರಗೆ ಇರುವಾಗಿಲ್ಲ, ಆದರೂ ಸಹ 9 ಗಂಟೆ ತನಕ ನಮಗೆ ಶೂಟಿಂಗಲ್ಲಿ ಇವರು ನಮಗೆ ಸಪೋರ್ಟಿಂಗ್ ಕೊಟ್ಟು ಅವ್ರ ಕೆಲಸ ಮುಗಿಸಿದ ನಂತರ ಮನೆಗೆ ಹೋಗಿದ್ದಾರೆ ಎಲ್ಲರೂ. ಅದು ತುಂಬ ಖುಷಿ ಆಗ್ತದೆ. ಇನ್ನು ಈ ಒಂದು ಥೀಮನ್ನು ಯಾಕೆ ನೀವು ಐಡಿಯಾ ಬಂತು ಅನ್ನುವಂಥದ್ದು, ಯಾಕೆ ನಿಮಗೆ ಈ ಒಂದು ಥೀಮನ್ನೇ ಮಾಡಬೇಕು ಅನ್ನುವಂಥ ಐಡಿಯಾ ಬಂತು ಅನ್ನುವಂಥದ್ದು? ನಮ್ಮ ಫ್ರೆಂಡ್ಸ್ ನಿನಾಜ್ ಮತ್ತು ಕರುಣ ಇದ್ದಾರೆ. ನನಗೆ ಈ ಹೀರೋಯಿನ್ ಬಗ್ಗೆ ಇವರು ಯಾರ ಬಗ್ಗೆ ಸ್ವಲ್ಪ ಪರಿಚಯ ಇಲ್ಲ. ಅವರು ಮುಂಚೆ ಇವರೇ ಕಾಂಟ್ಯಾಕ್ಟಲ್ಲಿದ್ದರು. ನಾನೊಂದ್ಸಲ ಹೇಳಿದೆ, ಈ ಥರ ನಾವೊಂದು ಆಲ್ಬಮ್ ಸಾಂಗ್ ಮಾಡ್ತಾಯಿದ್ದೆ, ಇದಕ್ಕೆ ಎಷ್ಟು ಜನ ಬೇಕಾಗ್ತಾರೆ, ಇದಕ್ಕೆ ಅದು ಟೆನ್ಷನ್ ಮಾಡಿದ್ರೆ ನಾವು ಮಾಡ್ತೇನೆ ಅಂದರೆ ನಿನಾಜ್ ಮತ್ತು ಕರುಣ ನನಗೆ ಭರವಸೆ ಕೊಟ್ಟು ಅವ್ರಿಗೆ ಹೇಳಿದ್ದಕ್ಕಿಂತ ಮಿಗಿಲಾಗಿ ಎಲ್ಲರನ್ನು ಕಲಾವಿದರನ್ನು ಕೊಟ್ಟಿದ್ದಾರೆ. ಅದರಿಂದ ನನಗೆ ಸ್ವಲ್ಪ ಕ್ಲಿಯರಾಗಿ ಮಾಡಲಿಕ್ಕೆ ಆಗ್ತದೆ ಅಷ್ಟೇ. ಮತ್ತು ನಿರೀಶ್ ಆಗಲಿ, ಸುನಂದ್ ಆಗಲಿ ತುಂಬ ಸಪೋರ್ಟ್. ಅದು ಮಾತ್ರ ಅಲ್ಲ, ಪೂಜಾ
ಪ್ರಿಯಾಂಕಾ ಮತ್ತು ಸಾಕ್ಷಿ, ಅನುಷಾ, ಹ್ಮ್. ನಿರೀಶಾ ಮತ್ತು ಇವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ರು ಸಪೋರ್ಟ್ ಮಾಡಿ ನಮ್ಗೆ ತುಂಬ ಎಲ್ಲರ ಸಪೋರ್ಟ್ ಇದ್ರೇನೆ ಒಂದು ಖಂಡಿತ, ಆಲ್ಬಮ್ ಸಾಂಗ್ ಖಂಡಿತ, ಯಾವುದೇ ಯಾವುದಾದ್ರೂ Yes, ಖಂಡಿತ. ಅದರಿಂದ ನಮ್ಗೆ ಈಗ ತುಂಬ ಆಫರ್ಸ್ ಬಂದಿದೆ. ಹಾ. ಕೆಲವರು ನಮಗೂ ಒಂದು ಸಲ ಈ ಥರ ಮಾಡಿಕೊಡಿ ಅಂತ ಹೇಳಿ ಖಂಡಿತವಾಗಿ ನಾವು ಮಾಡ್ತೇವೆ ಅಂತ ಹೇಳಿದೆ. ಹಾ, ಹಾ. ಅದಕ್ಕೆ ಇದಕ್ಕಿಂತ ಮಿಗಿಲಾಗಿ ಇನ್ನೂ ಹೆಚ್ಚಿನಾಗಿ ನಾವು ಮಾಡಬೇಕಂದ್ರೆ ನಮಗೂ ಸಹ ಆಸೆ ಉಂಟು. ನಿಮ್ಮಂಥ ಸಪೋರ್ಟ್ ನಿಮ್ಮವರೆಲ್ಲ Yes. ಅದೇ ಥರ. ಎಸ್ ನಿರೀಕ್ಷಾ ಅಂದರೆ ಈ ಒಂದು ಉಸಿರ ಕೊನೆ ಅನ್ನುವಂಥದ್ದು ಆಲ್ಬಮ್ ಸಾಂಗನ್ನು ನಾವು ಯಾಕೆ ನೋಡಬೇಕು, ಇದರ ಸ್ಪೆಷಾಲಿಟಿ ಏನು ಅನ್ನೋದನ್ನು ತಿಳಿಸ್ಕೊಡಿ ನೀವು. ಇದರಲ್ಲಿ ಮುಖ್ಯವಾಗಿ ಮಂಗಳಮುಖಿಯರ ಪಾತ್ರ ಹಾಂ ಮತ್ತು ಅವರಲ್ಲಿರುವ ಒಂದು ಇನ್ಫಾರ್ಮೇಷನ್ಸ್ ಎಲ್ಲ ಹೇಗೆ ಏನು ಅದರದ್ದೆಲ್ಲ ಗೊತ್ತಾಗುತ್ತೆ. ಸೊ ಕಾಲೇಜಲ್ಲಿ ಒಂದಷ್ಟು ಕ್ರಶ್ ಲವ್ ಈ ಥರ ಎಲ್ಲ ನಮ್ಮ ಪೋಲಿಗಳೆಲ್ಲ ಮಾಡೋ ಅದೆಲ್ಲ ಬರುತ್ತೆ ಇದರಲ್ಲೆಲ್ಲ ಆಲ್ಬಮ್ ಸಾಂಗಲ್ಲೆಲ್ಲ ಬರುತ್ತೆ. ಶೂಟ್ ಟೈಮಲ್ಲೆಲ್ಲ ಎಂಜಾಯ್ ಮಾಡ್ತಾ ಇದ್ರ, ತುಂಬಾ ಬೈತಾ ಇದ್ರ? ಇಲ್ಲ, ತುಂಬಾನೇ ಕ್ಲೋಸ್ ಇದ್ರು ಸರ್ ಬಗ್ಗೆ ಹೇಳಲೇಬೇಕು. ಇವನ್ ನಮ್ಮ ಟೈಮ್ ತಗೋತಾರೆ, ಹಾಗೇನೆ ಶೂಟಿಂಗ್ ಅನ್ನೆಲ್ಲ ಹೇಗೆ ಕವರ್ ಮಾಡಬೇಕು, ಆ ದಿನದಲ್ಲಿ ಎಷ್ಟು ಶೆಡ್ಯೂಲ್ ಎಲ್ಲ ಕಂಪ್ಲೀಟ್ ಮಾಡಬೇಕು ಅಂತೆಲ್ಲ ಹೇಳ್ತಿದ್ರು. ಹಾಗೆ ಸುನಂದ ಅವ್ರ ಬಗ್ಗೆನೂ ಹೇಳಬೇಕು ನಾನು. ಒಂದು ಸ್ಕೂಟಿಯಲ್ಲಿ ಲೈಕ್ ಅದೆಲ್ಲ ಕುತ್ಕೊಂಡು ನಾವು ಸ್ಟೂಡೆಂಟ್ಸ್ ಎಲ್ಲ ಅದೊಂದು ಕಾಲೇಜಲ್ಲಿ ಲೈಕ್ ಮರದ ಕಡೆಗೆ ಎಲ್ಲ ಕುತ್ಕೊಂಡು ಒಂದು ಇತ್ತು ಆಕ್ಚುಲಿ ಸೀನ್. ಅದರಲ್ಲಿ ಸುನಂದ ಅವರು ಬೀಳ್ತಿರುವಾಗ ಅವರನ್ನು ಎತ್ಕೋ ಸೀನ್ ಇತ್ತು. ಅವ್ರು ಬೀಳುವಾಗ ಅದು ನ್ಯಾಚುರಲ್ ಆಗೇ ಬೀಳ್ತಾ ಇತ್ತು, ಯಾರು ಹೇಳ್ತಾನೆ ಕೊಡ್ತಿರ್ಲಿಲ್ಲ. ಅಂದ್ರೆ ಅವರಾಗೆ ಬಿದ್ದು ನಾವು ಸರ್ ಹತ್ರ ಹೇಳ್ತಿದ್ವಿ ಎಷ್ಟು ಚೆನ್ನಾಗಿ ಒಂದೇ ತುಂಬಾನೇ ಇನ್ವಾಲ್ವ್ ಆಗಿದ್ರು. ಸೊ ಅದರಲ್ಲಿ ಸುನಂದ ಅವ್ರನ್ನ ತುಂಬಾನೇ ಹೆಮ್ಮೆ ಅಂತ ಅನಿಸ್ತಿದೆ. ಬಿದ್ದ ಸೀನ್ ಎಲ್ಲ ಹೇಳಿದ್ರಿ, ಏನಾದ್ರು ಫನ್ನಿ ಇನ್ಸಿಡೆಂಟ್ ಆಗಿತ್ತಾ ಶೂಟ್ ಟೈಮ್ ಅಲ್ಲಿ? ಫನ್ನಿ ಅಂದ್ರೆ ಅದನ್ನ ಕೆಲವರೆಲ್ಲ ಬೂಮರಿಂಗ್ ಎಲ್ಲ ಮಾಡಿ ಅದನ್ನ ಬೂಮರಿಂಗ್ ಎಲ್ಲ ಮಾಡಿ ನೋಡಿ ನಿಮ್ದೆ ವಿಡಿಯೋ ಎಲ್ಲ ಈ ತರ ಎಲ್ಲ ಬಿದ್ದು ಎಲ್ಲ ಮಾಡ್ತಿದ್ವಿ. ಸೊ ಅದನ್ನೇ ನಾವು ನೋಡ್ತಾ ನಗ್ತಾ ಇದ್ವಿ ಜಾಸ್ತಿ. ಸೊ ಅದೊಂದು ಫನ್ನಿ ಮೂಮೆಂಟ್ ಅಂತ. ಎಸ್, ಅವರು ಹೇಳಿದ್ರು ನಿಮ್ ಬಗ್ಗೆ ಹೇಳ್ತಾ ಇದ್ರು. ಸೊ ನೀವು ಅವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಅಂತಂದ್ರೆ ಅದೊಂದ್ರಲ್ಲಿ ಯಾರು ರಸೀದ್ ನಂದವರು ಒಂದು ಇವರು ಹೀರೋಯಿನ್ ಥರ ಇದು ಮಾಡಿದವರು ತುಂಬಾನೇ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವರು ಅಳ್ತಾ ಇದ್ರೆ ನನಗೇನೆ ಫೀಲಿಂಗ್ ಕಣ್ಣೀರು ಬರ್ತಾ ಇತ್ತು. ಯಾಕಂದರೆ ಅವಾಗ ಹುಡ್ಗನ್ ತೊಗೋಬೇಕು, ಅಳ್ತಾ ಇದ್ರೆ ನನಗೆ ಫೀಲಿಂಗ್ ಕಣ್ಣೀರು ಬರ್ತಾ ಇತ್ತು. ಅದಂದರೆ ಒಂದು ನಮ್ಮದು ಇದು ಮಾಡ್ತಾ ಇದ್ವಿ ಅಂತೇಳಿ ಫೀಲಿಂಗ್ ಕಣ್ಣೀರು ಬಂತು. ಅದು ಮತ್ತೆ ನನ್ನ ನುಗ್ಬೇಕಾದ್ರೆ ಅವ್ರು ಬಂದು ನನಗೆ ಮೇಲಕ್ಕೆ ಎತ್ತಿ ನನಗೆ ಒಳ್ಳೆ ಒಂಥರ ಫ್ಯಾಮ್ಲಿ ಥರ ನೋಡ್ಕೊಂಡಂಗೆ ಎಲ್ಲರೂ ನನಗೆ ಅಷ್ಟು ಅವಕಾಶ ಸಿಕ್ಕಿದೆ. ಯಾಕಂದರೆ ನನಗೆ ಅವತ್ತು ಎಲ್ಲ ಇದು ಮಾಡಿದ್ಮೇಲೆ ನಾನು ಹೋಗಿ ಮನೆಯಲ್ಲಿ ಹತ್ತಿದ್ದೀನಿ. ಯಾಕಂತ ಹತ್ತಿದ್ದೀನಿ ಅಂತಂದರೆ ತುಂಬ ನನಗೆ ಫೀಲಿಂಗ್ ಆಯ್ತು. ಯಾಕಂದರೆ ಮರ್ಯಾದೆನೇ ಕೊಡಲ್ಲ ಪಬ್ಲಿಕಲ್ಲಿ, ಯಾವುದ್ರಲ್ಲಿ ಸಹ ನಮಗೆ ಮರ್ಯಾದೆನೇ ಕೊಡಲ್ಲ. ಎಲ್ಲಿ ಕೊಡ್ತಾ ಇದ್ದಾರೆ ಸರ್ಕಾರ ಅವ್ರು ನಮ್ಗೆ ಏನು ಕೊಡ್ತಾ ಇದ್ದಾರೆ ಹೇಳಿ? ನಮ್ಮೂರು ಬಿಟ್ಟು ಬಂದು ಇಲ್ಲಿ ಮಂಗಳೂರಲ್ಲಿ ಬದುಕ್ತಾ ಇದ್ದೀವಿ ಎಲ್ಲ. ಅದೊಂದು ಏನಾದರೂ ಇದು ಓಟ್ ಐಡ್ರೆ ಎಲ್ಲ ನಾವು ಇದರಿಂದ ಪರಿವರ್ತನೆಯಿಂದ ಮಾಡ್ಕೊಂಡಿದ್ವಿ. ಅದರಿಂದ ಮಕ್ಕಳು ಓಟ್ ಬೇಕಾದರೆ ಬಂದು ಓಟ್ ಕೇಳ್ತಾರೆ ಮಂಗಳಮುಖಿಯವ್ರ ಹತ್ರ. ಯಾಕೆ ಮಂಗಳಮುಖಿಯವ್ರ ಹತ್ರ ಒಂದು ಪಬ್ಲಿಕಲ್ಲಿ ಒಂದು ಅನ್ಯಾಯ ನಡೀತಾ ಇದೆ ಅಂದರೆ ಯಾರು ಬಂದು ಕೇಳಲಿಕ್ಕೆ ಅದಕ್ಕೆ ಕೇಳಲ್ಲ. ಮೊನ್ನೆ ಹಾಗೆ ಒಂದು ಇಲ್ಲೇ ಮಂಗಳೂರಲ್ಲಿ ಒಂದು ಮೀಟಿಂಗ್ ಮಾಡಿದೆ, ಅದರಲ್ಲಿ ಹೇಳಿದ್ದು ಮಂಗಳಮುಖಿಯವ್ರಿಗೆ ಅದು ಕೊಡ್ತೀವಿ, ಯಾರು ಸಹ ನಮಗೆ ಕೊಡಲ್ಲಕ್ಕ. ಒಂದು ಪಬ್ಲಿಕಲ್ಲಿ ನೋಡೋದೇ ನಮ್ಮನ್ನು ಒಂದು ಕೆಟ್ಟ ದೃಷ್ಟಿಲಿ, ಅಂದರೆ ಆ ಸಾರ್ ನಮ್ಮನ್ನು ನೋಡಿಲ್ಲ ಕೆಟ್ಟ ದೃಷ್ಟಿಲಿ. ಒಂದು ಮಗಳ ಥರ ನೋಡ್ಕೊಂಡು, ಒಂದು ತಂಗಿ ಥರ ನೋಡ್ಕೊಂಡ, ಏನು ನೋಡಿಕೊಂಡು ನಮ್ಮ ಈ ಥರ ತಂದಿದ್ದಾರೆ. ಅವ್ರು ತುಂಬ ನಾನು ಧನ್ಯವಾದಗಳು. ಇವರಿಗೆ ಸಹ ನಾನು ಇದರಲ್ಲಿ ತುಂಬ ಆ್ಯಕ್ಟಿಂಗ್ ಮಾಡಿ ತುಂಬ ಹತ್ತಿದ್ದಾಳೆ, ತುಂಬ ನಾನು ತಪ್ಪಿಕೊಂಡು ಒಂದು ಸ್ವಲ್ಪ ಈ ಥರ ಫೀಲಿಂಗ್ ಥರ ಮಾಡಿದ್ದಾಳೆ. ತುಂಬ ನನಗೆ ಅವರಿಗೆ ಸಹ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು ಆಲ್ಬಮ್ ಸಾಂಗ್ ಮುಖಾಂತರ ನಿಮ್ಗೆ ಹೆಚ್ಚಿನ ಗೌರವ ಸಿಗ್ತಾ ಇದೆ ಸಮಾಜದಲ್ಲಿ ಹೇಳ್ಬೋದು. ಸಿಗ್ತಾ ಇದೆ. ಪಬ್ಲಿಕ್ ಅಲ್ಲಿ ಸಹ ಹೇಳ್ತಾ ಇದ್ದೀನಿ. ಇವಾಗ ಎಷ್ಟು ದಿನ ಆಯ್ತು ಅಂತ ಗೊತ್ತಿಲ್ಲ. ಅಂಗಡಿ ಕಲೆಕ್ಷನ್ಗೆ ವಾರಕ್ಕೊಮ್ಮೆ ಆಯ್ತವಾರ ಮಾತ್ರ ಮನೆಗೆ ಇರ್ತೀನಿ. ಹೇಳಿ ಸುರತ್ ಕಾಲಕ್ಕೆ ಸಂತೆಗೆ ಹೋದ್ರಾಗ ಏನ್ ಸುನಂದ ನೀನು ಇದ್ರಲ್ಲಿ ಬಂದಿದೀಯಾ ಶೂಟಿಂಗ್ ಅಲ್ಲಿ ಹಾಗೆ ಹೇಗೆ ಅಂತ ಸ್ವಲ್ಪ ಜನಕ್ಕೆ ಹೇಳುದು. ನಾನು ಹೇಳುದು ಸೆಲ್ಫಿ ಎಲ್ಲ ತೆಗ್ತಾ ಇದ್ರು. ತುಂಬಾ ಚೆನ್ನಾಗಿ ಮಾಡಿದ್ಯಾ, ಫೀಲಿಂಗ್ ಅಲ್ಲಿ ಚೆನ್ನಾಗಿದೆ, ನಿನ್ಗೆ ಒಳ್ಳೆ ಸಿಕ್ಕಿದೆ, ಎಂತ ಕಲೆಕ್ಷನ್ ಬಿಡ್ಬೋದಲ್ಲ, ಅದಕ್ಕೂ ಹೋಗ್ಬೋದಲ್ಲ ಅಂತ ಅವರೆಲ್ಲ ಹೇಳ್ತಾ ಇದ್ರು. ತುಂಬಾ ನನ್ಗೆ ಲೈಕ್ ಆಯ್ತು. ಯಾಕಂದ್ರೆ ನನಗೆ ಒಳ್ಳೆ ಪಬ್ಲಿಕ್ ಅಲ್ಲಿ ಯಾರು ಸಹ ನನಗೆ ಮರ್ಯಾದೆ ಕೊಡ್ತಾ ಇಲ್ಲ ಅಂತ ಒಂದು ಮರ್ಯಾದೆ ಸಿಕ್ಕಿದೆ. ನಾನು ಜೀವ ಇರೋವರೆಗೇನೆ ಯಾವತ್ತೂ ಮರೆಯಲ್ಲ ಇದು ಮಾತ್ರ. ಎಸ್ ಓಕೆ. ಈ ಒಂದು ಅವ್ರು ಹೇಳ್ತಾ ಇದ್ರು ಸುನಂದ ಅವರು, ಮಂಗಳಮುಖಿಗಿಂತ ಕೀಳಾಗಿ ನೋಡ್ತಾ ಇದ್ದವ್ರೆ ಈಗ ನಮ್ಮನ್ನ ಗುರುತಿಸ್ತಾ ಇದ್ದಾರೆ ಅಂತ. ಸೊ ಈ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು ಇದು. ಇಲ್ಲ, ನೆಕ್ಸ್ಟ್ ಯಾರಾದರೂ ಇಂಥೊಂದು ಪ್ರಾಜೆಕ್ಟ್ ಮಾಡಿದ್ರೆ ಇಂಥವ್ರಿಗೆ ತರಬೇಕು, ಅವರ ಫೀಲಿಂಗ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದರೆ ನಿಜವಾಗ್ಲೂ ಒಬ್ಬರು ಒಂದು ಹೆಣ್ಣು ಅಂಶ ಅವ್ರಿಗೆ ಬಂದ ಕಾರಣದಿಂದ ಈ ಥರ ಒಂದು ಪಬ್ಲಿಕಲ್ಲಿ ಒಂದು ಸಾರಿ ಹಾಕ್ಕೊಂಡು, ಹೂವು ಹಾಕ್ಕೊಂಡು, ಬೊಟ್ಟು ಹಾಕ್ಕೊಂಡು ನಡೆಯುತ್ತೆ. ಒಂದು
ಸಂದರ್ಭ ಬಂದಿರ್ಬೋದು. ಇಲ್ಲದಿದ್ದರೆ ನ್ಯಾಚುರಲ್ ಆಗಿ ಒಂದು ಗಂಡಸರಿಗೆ ಈ ಥರ ಆಗಲಿಕ್ಕೆ ಚಾನ್ಸ್ ಇಲ್ಲ, ಅದು ಸಾಧ್ಯನೇ ಇಲ್ಲ. ಮನೆಯವರಿಂದ ಸ್ವಲ್ಪ ಕಿರಿಕಿ ಆಗ್ತದೆ, ಈ ಥರ ಆದರೆ ನಮ್ಮ ಫ್ಯಾಮಿಲಿ ಇದಾಗ್ತದೆ ಅಂತೇಳಿ ಇದೆಲ್ಲ ಬಿಟ್ಟು ಒಬ್ಬರು ಆ ಥರ ಮಾಡೋದು ಅಂತ ಹೇಳಿದರೆ ಅದರಲ್ಲಿ ಏನೋ ಒಂದು ಉಂಟು. ಆದ ಕಾರಣ ಅವ್ರು ಹೋಗ್ತಾರೆ ಹೊರತು ಸುಮ್ಮನೆ ಒಂದು ನಾಟಕ ಮಾಡಿ ಹೋಗೋದಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮನೆ ಬಿಟ್ಟು ಮತ್ತು ತಂದೆ ತಾಯಿ ಈ ಫ್ಯಾಮಿಲಿಯೆಲ್ಲ ಬಿಟ್ಕೊಂಡು ಇವರು ಸಪ್ರೇಟಾಗಿ ಈ ಥರ ಹೋಗೋದಾದಂತ ಹೇಳಿದರೆ ಅದರಲ್ಲಿ ಏನೋ ಒಂದು ಫೀಲಿಂಗ್ ಅವರು ಇದ್ದ ಕಾರಣದೇ ಹೋಗೋದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಯಾರು ಕೆಲಸ ಕೊಡಲ್ಲ, ಯಾರು ಬಂದರೆ ಆ ಥರ ಮಾಡ್ತಾರೆ. ಈಗ ಒಂದು ಅವ್ರು ಮನುಷ್ಯರಲ್ವ, ಯಾಕೆ ನಾವು ಆ ಥರ ಮಾಡೋದು? ಎಲ್ಲ ಆ ಥರ ಎಲ್ಲ ಇರಬಾರ್ದು. ನಾವು ಕೊಟ್ಟ ನಮಗೆ ಒಂದು ಚಿಕ್ಕ ಒಂದು ಸೆಟ್ ಇದು, ನಮ್ಮ ದೊಡ್ಡದಲ್ಲ. ದೇವರ ದಯದಿಂದ ನಾವು ದೊಡ್ಡ ಸೆಟ್ ಆದರೆ ಬಂದರೆ ನಾವು ಖಂಡಿತ ಅವರಿಗೆ ಇದಕ್ಕಿಂತ ಮೇಲೆ ಮರ್ಯಾದೆ ಕೊಡುವಂಥ ಒಂದು ಕಾನ್ಸೆಪ್ಟ್ ಮಾಡ್ತೇವೆ, ರೆಡಿ ಮಾಡ್ತೇವೆ. ಅವ್ರಿಗೋಸ್ಕರ ಅಂತಲೇ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿ ಇಟ್ಟಿದ್ದೇನೆ. ಇವಾಗ ಆ್ಯಕ್ಚುಲಿ ನಾನು ಫಿಲ್ಮ್ ಸ್ಟೋರಿಯಲ್ಲೇ ಬರೀತಾ ಇದ್ದೇನೆ, ಸ್ಟೋರಿ ಸಹ ಬರೀತೇನೆ, ಮತ್ತು ಸಾಂಗ್ ಸಹ ಚಿಕ್ಕನಲ್ಲಿ ಬರೀತಾ ಇದ್ದೇನೆ. ಕೂಡ ಹೌದಾ ಅಂತ ಸಾಂಗ್ ಹೇಳ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ ಸಿಂಗಲ್, ಜಾಸ್ತಿ ಇಲ್ಲ. ಆದರೆ ನಾನು ಒಂದು ಎಲ್ಲರ ಹತ್ರ ಬೇಡ್ಕೊಳ್ಳೋದು ಏನಂತ ಹೇಳಿದೆ, ಇಂಥವರು ಕೆಲವು ಜನ ಇದ್ದಾರೆ, ಅವರಿಗೆಲ್ಲ ಸಪೋರ್ಟ್ ನಮ್ಮ ಕೈಯಲ್ಲಾದ ಸಪೋರ್ಟ್ ನಾವು ಮಾಡ್ತಾ ಇರಬೇಕು. ಆವಾಗ ನಾವು ಮನುಷ್ಯರಂತ ಅಂಥ ಒಂದು ನೊಂದ ಜನರಿಗೆ ನಮ್ಮಂಥ ಜನ ಸಿಗುವಾಗ ಅವರೊಂದು ದೇವರ ನೋಡಿದಂಗೆ ಮಾಡ್ತಾರೆ. ಯಾಕಂದರೆ ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೂ ಸಹ ಒಂದು ಮಂಗಳಮುಖಿ ಅಂತೇಳಿ ಅಷ್ಟು ಇಷ್ಟ ಇರಲಿಲ್ಲ ಮೊದಲು. ಒಂದು ಸಲ ನಾನು ಒಂದು ಬೈಕಲ್ಲಿ ಕೂತ್ಕೊಂಡಿರುವಾಗ ಒಂದು ಮಂಗಳಮುಖಿ ಬರ್ತಾಯಿದ್ರು, ಇವರೆಲ್ಲ ಬೇರೆಯವರು ಬರ್ತಾಯಿದ್ರು. ಬರುವಾಗ ನಾನು ಸುಮ್ಮನೆ ನನ್ನ ಹತ್ರ ಬಂದು ಹಣ ಕೇಳುವಾಗ ನಾನು ಸುಮ್ಮನೆ ಏನು ಅಕ್ಕ ಊಟ ಆಯ್ತು ಅಂತ ಕೇಳಿದೆ. ಆವಾಗ ತಕ್ಷಣ ಹತ್ತು ಬಿಟ್ಲು. ಯಾಕಪ್ಪ ನಾನೇನು ತಪ್ಪು ಮಾತಾಡಿದೆ ಅಂತ ಕೇಳಿಸಿ, ಏನಾಯ್ತು ನಾನೇನು ತಪ್ಪು ಮಾತಾಡಿದೆ ಅಂತ ಕೇಳಿ. ಇಲ್ಲಪ್ಪ ನಮ್ಮಲ್ಲಿ ಯಾರೂ ಸಹ ಈ ಥರ ಕೇಳಲ್ಲ, ನೀವು ಕೇಳುವಾಗ ನಮ್ಗೆ ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಆವಾಗ ಒಂಥರ ಫೀಲ್ ಆಯಿತು. ಒಂದು ಊಟ ಮಾಡಿದಪ್ಪ ಅಂತ ಕೇಳಿದಾಗ ಎಷ್ಟು ಅಳ್ತಾ ಇದ್ರಿ, ಆಗ ಮನಸ್ಸಲ್ಲಿ ಎಷ್ಟು ನೋವಿರ್ಬೋದಲ್ಲ ಅಂತ. ಅದನ್ನು ನೆನೆಸ್ಕೊಂಡು ನಾನು ಆವಾಗಲೇ ಇವರ ಬಗ್ಗೆ ನನಗೆ ಏನಾದರೂ ಕಾಳಜಿ ಎತ್ಕೊಂಡು ಅಂತ ಅಷ್ಟು ದೊಡ್ಡ ಜನ ಅಲ್ಲ, ಏನಾದರೂ ಮಾಡಬೇಕಂತ ಒಂದು ಆಸೆ ಇತ್ತು. ಆವಾಗ ಇದು ಒಂದು ಫಸ್ಟ್ ಟೈಮು ಈ ಥರ ಮಾಡಿದ್ದೇನೆ. ಜನಗಳೆಲ್ಲ ಅದನ್ನು ಮೆಚ್ಚಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕು, ಪ್ರೋತ್ಸಾಹಿಸಬೇಕು. ಮತ್ತು ಸೌಂಡ್ ಸೀಸನ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ನಮಗೂ ಸಪೋರ್ಟ್ ಮಾಡಬೇಕು ಇದರ ಬಗ್ಗೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಇದೇ ಥರ ಎಲ್ಲರಿಗೆ ನಾವು ಸಪೋರ್ಟ್ ಮಾಡುವಂಥ ಇದನ್ನು ಮಾಡ್ತಾ ಇರ್ತೇವೆ ನಾವು. ಅದಕ್ಕೆ ನಿಮಗೆ ಸಪೋರ್ಟ್ ಬೇಕಷ್ಟೇ, ಜನ ಹತ್ರ ಕೇಳುವಷ್ಟೇ ನಾವು. ಎಸ್ ವೀಕ್ಷಕರೇ, ನಮ್ಮ ಸ್ಟುಡಿಯೋದಲ್ಲಿ ಮದುಮಗಳೇನೋ ಇದ್ದಾರೆ, ಆದರೆ ಮದುಮಗ ಎಲ್ಲಿದ್ದಾನಪ್ಪ ಅಂತ ಯೋಚಿಸ್ತಾ ಇದ್ದೀರಾ? ಎಸ್, ಆ ಮದುಮಗನನ್ನ ಕೂಡ ಕರೆಸಿ ಅವರ ಜೊತೆ ಕೂಡ ಮಾತನಾಡೋಣ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ಬ್ರೇಕ್ನ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ಇವಾಗ ನಮ್ಮ ಜೊತೆಗೆ ಉಸಿರ ಕೊನೆ ಆಲ್ಬಮ್ ಸಾಂಗ್ನ ಮದುಮಗ ಬಂದು ಕೂತ್ಬಿಟ್ಟಿದ್ದಾರೆ. ಇವರೊಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಎಸ್, ನಿನಾಜ್ ಪುತ್ತೂರು ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮೊದಲನೇದಾಗಿ. ಎಸ್, ಈ ಒಂದು ಆಲ್ಬಮ್ ಸಾಂಗಲ್ಲಿ ನೀವು ಕೂಡ ನಟಿಸಿದ್ದೀರಾ, ಮದುಮಗನಾಗಿ ನಟಿಸಿದ್ದೀರಾ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಅಂದರೆ ಇದೊಂದು ಆಲ್ಬಮ್ ಸಾಂಗ್, ಒಂದು ಡಿಫ್ರೆಂಟ್ ಆಲ್ಬಮ್ ಸಾಂಗ್. ಎಕ್ಸ್ಪೀರಿಯನ್ಸ್ ಅಂದರೆ ಮೊದಲೇ ನೀವು ಯಾವುದಾದ್ರೂ ಸಿನಿಮಾದಲ್ಲಿ ಏನಾದರೂ ನಟಿಸಿದ್ರಾ, ಹೇಗೆ? ನಂದು ಆಲ್ಬಮ್ ಸಾಂಗ್ಗೆ ಫೀಲ್ಡು, ಸಿಂಗಿಂಗು ಮತ್ತು ಸಾಹಿತ್ಯ ಎಲ್ಲ ಬರೀತೇನೆ ನಾನು. ರಶೀದ್ ನಂದವರ ಸರ್ ನನ್ನ ಒಂದು ಆತ್ಮೀಯ ಗೆಳೆಯ ಅವರು. ಒಂದು ದಿವಸ ಫೋನ್ ಮಾಡಿ ಕರೆದ್ರು ನನಗೆ, ಹೀಗೆ ಒಂದು ಸ್ಟೋರಿ ಇದೆ ಅಂತ. ಹೋಗಿ ಮೀಟ್ ಮಾಡಿದೆ. ನನಗೇನು ಖುಷಿ ಆಯಿತು ಅವ್ರ ಸ್ಟೋರಿ ಕೇಳಿ. ಕತೆ ಎಲ್ಲ ತುಂಬ ಇಷ್ಟ ಆಯಿತು. ಹೀಗೆ ಮಾಡುವ ಅಂತ ಹೇಳಿದರು. ನನ್ನ ಫ್ರೆಂಡು ಆತ್ಮೀಯ ಗೆಳೆಯ ನಂದು ಕರ್ಣ ಅಂತ, ಅವರಿಗೆ ಹೇಳಿದೆ. ಅವರೊಂದು 2-3 ಒಂದು ಶಾರ್ಟ್ ಮೂವಿಯಲ್ಲಿ ಸಹ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಗೆ ಸಹ ಅವರನ್ನು ಪರಿಚಯ ಮಾಡಿ ಒಂದು ದಿವಸ ಒಂದು ಟೀಮ್ ಮಾಡಿ ಒಂದು ಮೀಟಿಂಗ್ ಎಲ್ಲ ಮಾಡಿ ಒಂದು ವಾರದಲ್ಲಿ ಎಲ್ಲ ಆಗಿದೆ. 2 ದಿನ ಶೂಟಿಂಗ್ ಮಾಡಿ ಎಲ್ಲ ಟೀಮ್ ಎಲ್ಲ ಸೆಟ್ ಮಾಡಿ ಆಗಿದೆ. ಚೆನ್ನಾಗಿ ಒಂದು ಮೂಡಿ ಬಂದಿದೆ. ಮಂಗಳಮುಖಿ ಅವರು ಸಹ ಇದ್ದಾರೆ. ಒಂದು ಡಿಫ್ರೆಂಟ್ ಸ್ಟೋರಿ, ಯಾರಿಗೂ ಒಂದು ಬೋರ್ ಆಗುವಂಥ ಒಂದು ಸ್ಟೋರಿ ಏನಲ್ಲ, ಒಂದು ಮೂವಿ ನೋಡಿದಾಗೇನೆ. ನೀವು ಸಿಂಗರ್ ಅಂತ ಹೇಳಿದ್ರಿ, ಒಂದೇ ಒಂದು ಸಾಂಗ್ ಹೇಳ್ಬೋದಾ ಇಲ್ಲಿ? ಸಾಂಗ್ ಅಂದರೆ ಯಾವುದಂತ? ಅದು ಯಾವುದು ಕೂಡ ಆಗ್ಬೋದು, ನಿಮಗೆ ಯಾವುದು ಫೇವ್ರೆಟ್ ಅಂತ ಅನಿಸ್ತೋ ಅದನ್ನು ಹಾಡಿ. ಇದರದ್ದೇ ಹಾಡ್ತೇನೆ. ಓಕೆ. ಹಣೆ ಬರಹ ತಿಳಿದು ನೀನಾಡುವ ಆಟ, ಪ್ರೀತಿ ನೋವಿಗಿಂತ ಸಾವೇ ಕೊಡು ಶ್ರೇಷ್ಠ, ವಿಧಿ ಬರೆಯುವಾನೇನೆ ಬ್ರಹ್ಮ. ಅಷ್ಟೇ ಬರೋದು ನನಗೆ. ಎಸ್, ತುಂಬ ಚೆನ್ನಾಗಿ ಹಾಡಿದ್ರಿ ಕೂಡ.
ಎಸ್, ನಿಮ್ಮ ಹತ್ರ ಕೇಳೋದಾದ್ರೆ ಈ ಒಂದು ಆಲ್ಬಮ್ ಸಾಂಗ್ ಅಲ್ಲಿ ಟೋಟಲ್ ಆಗಿ ನಿಮ್ಗೆ ಏನ್ ಇಷ್ಟ ಆಯ್ತು ಈ ಒಂದು ಆಲ್ಬಮ್ ಸಾಂಗ್ ನಲ್ಲಿ? ಇದ್ರಲ್ಲೆಲ್ಲ ಒಂದು ಸಪೋರ್ಟಿವ್ ಆಗಿ ಇದ್ರು ಹೇಳ್ಬೇಕಾದ್ರೆ. ಹಾ, ಒಂದು ಫ್ಯಾಮಿಲಿ ತರ ಒಂದು 2 days ಶೂಟಿಂಗ್ ಇದ್ದದ್ದು. ಸೊ ಆ 2 days ಅಲ್ಲೇ ಒಂದು ಫ್ಯಾಮಿಲಿ ಇದೋ ತರ ಒಂದು ಫೀಲ್ ಆಯ್ತು. ಸೊ ತುಂಬಾನೇ ಖುಷಿ ಆಯ್ತು. ಎಸ್, ಈ ಒಂದು ಆಕ್ಟಿಂಗ್ ಫೀಲ್ಡ್ ಬಿಟ್ಟು ಬೇರೆ ಏನಾದ್ರೂ ಟ್ಯಾಲೆಂಟ್ ಇದೆಯಾ ನಿಮ್ಗೂ ಕೂಡ ಇವರ ತರ ಸಿಂಗರ್ ಅಲ್ವಾ? ಆಕ್ಟಿಂಗ್ ಫಸ್ಟ್ ನಾನು ತಗೋತೀನಿ, ಅದನ್ನ ಬಿಟ್ರೆ ನಾನು ಪ್ರೊಫೆಷನಲ್ ಬ್ಯೂಟಿಷಿಯನ್ ಇದನ್ನೆಲ್ಲ ಜಾಸ್ತಿ ಇದು ಮಾಡ್ತಿದ್ದೀನಿ. ಸೊ ಸೀಸನ್ ಅಲ್ಲಿ ಏನಾದ್ರು ಮಾಡ್ತಾ ಇರ್ತೀರ? ಎಸ್, ನಿಮ್ಮ ಹತ್ರ ಕೇಳೋದಾದ್ರೆ ಆಲ್ಬಮ್ ಸಾಂಗ್ ಅಲ್ಲಿ ನಟಿಸಿದ್ದಾಯ್ತು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಇದರಲ್ಲಿ ಒಂದು ನಟಿಸುವಂತಹ ಸಂದರ್ಭದಲ್ಲಿ? ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ತುಂಬಾನೇ ನನಗೆ ಯಾವುದೋ ಒಂದು ನಮ್ಮವ್ರು ದೊಡ್ಡವ್ರು ಅಂತ ಇರ್ತಾರೆ, ಅದ್ರಲ್ಲಿ ಕೇಳಿದ್ರೆ ಸಹ ಹೋಗಿ ಚೆನ್ನಾಗಿದೆ, ಅದು ಯಾರಿಗೆ ಸಹ ಸಿಗಲ್ಲ, ಅದು ನಿನಗೆ ಸಿಕ್ಕಿದೆ, ನಿನ್ನ ಅದೃಷ್ಟ ಅಂತ ಹೇಳಿದ್ರು. ಅದು ನನ್ನ ಮನೆಯವರು ಮುಂಚೆ ನಾನು ಈ ಥರ ಬದಲಾಗಬೇಕಾದ್ರೆ ಒಂಥರ ಹೊಡೆದು ನೀನು ಹೇಗೆ, ನಾನು ಮುಂಚೆ ಹೇಗಿದ್ದೆ ಅಂದರೆ ಹುಡುಗನ ಥರನೇ ಇದ್ದಿ, ಅದು ಹೇಳ್ಬೇಕು, ಹುಡುಗನ ಥರನೇ ಇದ್ದೆ. ಅದು ಮುಂಚೆ ನಾನು ಹುಡುಗನ ಥರ ಇದ್ದು, ನಾನು ಒಂದು ಶಾಲೆ 5ನೇ ಕ್ಲಾಸ್ ಓದಿದ್ದೀನಿ ಅಷ್ಟೇ. 5ನೇ ಕ್ಲಾಸ್ ಓದಿದ್ನಿ. ಆಮೇಲೆ ಮತ್ತೆ ಆಕಳ ಅಂತಾರಲ್ಲ ದನ, ಅದು ಕಾಯ್ಲಿಕ್ಕೆ ಹೋಗ್ತಾ ಇದ್ದೆ ತುಂಬ. 1 ವರ್ಷ ಕಾದಿದ್ದೀನಿ. 1 ವರ್ಷ ಕಾದ್ಮೇಲೆ ಆಮೇಲೆ ನಾನು ಅಂದರೆ ನನ್ನ ಹುಡುಗನೇ ಅಂದರೆ ಹುಡುಗಿ ಮನಸ್ಸಿತ್ತು ನನಗೆ. ಯಾಕಂದರೆ ಒಂದು ಹುಡುಗಿಗೆ ಹೇಗೆ ಬೇರೆಯವ್ರ ಮನಸ್ಸು ಹೇಗಿರುತ್ತೆ ಅಂದರೆ ನನಗೆ ಹುಡುಗಿ ಮನಸ್ಸಿತ್ತು. ನಾನು ಹುಡುಗಿ ಥರ ಬದಲಾಗಬೇಕಲ್ಲ, ಹುಡುಗಿ ಥರ ನಾನು ಸೀರೆ ಉಡ್ಬೇಕಲ್ಲ, ಹುಡುಗಿ ಥರ ನಾನು ಬಳೆ ಹಾಕ್ಬೇಕಲ್ಲ, ಹುಡುಗಿ ಥರ ಅಮ್ಮ ಕೆಲ್ಸಕ್ಕೆ ಹೋದಾಗೆ ನಾನು ಅಮ್ಮನ ಸೀರೆ ತೊಗೊಂಡು ಉಟ್ಕೊಳ್ಳೋದು ಹಾಗೆ ಮಾಡ್ತಾಯಿದ್ದೆ. ಅದು ತುಂಬ ನನ್ನ ಮನೇಲಿ ಹೊಡೆದ್ರು. ನೀನು ಹೇಗೆ ಒಂದು ಗನ್ಸಾಗಿ ಹೇಗೆ ಲೇಡೀಸ್ ಥರ ಮಾಡ್ತಾಯಿದ್ದೆ, ಇದಕ್ಕೆ ನನ್ನ ಮರ್ಯಾದೆ ಹೋಗುತ್ತೆ ಹಾಗೆ ಹೀಗೆ ತುಂಬ ಅಂದರು. ತುಂಬಾ ದುಃಖ ಆಯಿತು. ನಾನು ಮಾಡಲಿಕ್ಕೆ ನಾನಿದಲ್ಲ, ಆ ದೇವ್ರು ಮಾಡೋದು, ಅದು ನಮ್ಮ ಸೃಷ್ಟಿ. ಹುಟ್ಟ ತಡೆನೇ ಗರ್ಭದಿಂದಾನೇ ಬಂದಿರಬೇಕಾದ್ರೆ ನಮ್ಮ ಸೃಷ್ಟಿ, ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಬೇರೆಯವ್ರಿಗಾದ್ರೆ ಬರುತ್ತೆ. ಅದೇ ನಮ್ಮನ್ನೊಂಥರ ನೋಡ್ಬೇಕಂತ, ನಾವೊಂದು ಮನುಷ್ಯರಲ್ಲ, ನಮ್ಮ ಮೈಯಲ್ಲಿರೋದು ಬ್ಲಡ್ಡು ಅದು ಒಂದೇ ಕಲರೇನೆ. ಒಂದು ಹೆಣ್ಣು ಒಂದು ಗಂಡಿನ ಮೈಯಲ್ಲಿರೋ ಬ್ಲಡ್ಡು ಒಂದೇ ಕಲರೇನೆ, ನಮ್ಮ ಮೈಯಲ್ಲಿ ಏನು ಬೇರೆ ಕಲರ್ ಇರಲ್ಲ. ಅದು ನೋಡೋದು ಪಬ್ಲಿಕಲ್ಲಿ ಯಾಕೆ ನಮ್ಮನ್ನು ಅಷ್ಟು ಕೆಟ್ಟ ದೃಷ್ಟಿಯಿಂದ ನೋಡೋದು ಹೇಳಿ, ಅಷ್ಟು ಅನಿಸಿದೆ, ಕಣ್ಣೀರೇ ಬರ್ತದೆ ಹೇಳ್ಬೇಕಾದ್ರೆ. ಯಾರು ಸಹ ಇವಾಗೆ ನನ್ನ ಮನೆಯಲ್ಲಿ ಇವಾಗ ನಾನು ದುಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇವಾಗ ನನ್ನ ಮನೆಯವರೇ ಒಂದು ಟೈಮಲ್ಲಿ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು. ಪಬ್ಲಿಕಲ್ಲಿ ಬಂದು ನಾನು ಮಂಗಳೂರಲ್ಲಿ ನನ್ನ ಮನೆ ಬಾಡಿಗೆ ಸಹ ಕೊಡ್ತಾ ಇದ್ದಿಲ್ಲ. ನಾನು ರೋಡಲ್ಲಿ ಮಲ್ಕೊಂಡು ಕಲೆಕ್ಷನ್ ಮಾಡಿದ್ದೀನಿ ಗೊತ್ತಾ, ಎಷ್ಟು ಮಂದಿ ಇದು ಮಾಡಿದ್ರು ರೋಡಲ್ಲಿ ಮಲ್ಕೊಂಡು. ಅವಾಗ ನಾನು ಮುಂಚೆಲಿಂದ ಬಂದು ಮತ್ತು ಆಮೇಲೆ ಕಲೆಕ್ಷನ್ ಮಾಡಿಕೊಂಡು ಆಮೇಲೆ ತಣ್ಣೀರು ಬಾಯಲ್ಲಿ ನಾನು ರೂಮ್ ಮಾಡಿದೆ. ರೂಮ್ ಮಾಡಿದೆ. ಇವಾಗ 4,000 ರೂಮ್ ಬಾಡಿಗೆ. ಪಬ್ಲಿಕಲ್ಲಿ ಕಲೆಕ್ಷನ್ ಮಾಡಿದ್ರೆ ಸಹ ಅದಕ್ಕೆ ಕಟ್ಟಲಿಕ್ಕೆ ಸರಿಯಾಗುತ್ತೆ. ಯಾರು ಸಹ ನಮಗೆ ಸಪೋರ್ಟ್ ಅಂಥದ್ರಲ್ಲಿ ಇವ್ರು ಬಂದು ಸಪೋರ್ಟ್ ಮಾಡಿದ್ದಾರೆ. ಇವ್ರಿಗುಣ ಅದರಲ್ಲಿ ಇವ್ರ ಕಾಲಿಗೆ ನಾನು ಅದು ಪಾತ್ರದಲ್ಲಿ ಇವ್ರ ಕಾಲಿಗೆ ಬೀಳಲಿಕ್ಕೆ ನನಗೆ ಇದು ಮಾಡಿದ್ದಾರೆ. ತುಂಬ ನನ್ನ ಕಾಲಿಗೆ ಬೀಳ್ಬೇಕಾದ್ರೆ ನಾನು ಮೇಲಕ್ಕೆ ಎಬ್ಸಿ ನನ್ನ ಕೈ ಮುಗಿದು ಏನು ಅಂತ ಕೇಳ್ತಾ ಇದ್ದಾರೆ. ಅದು ತುಂಬಾನೇ ನನಗೆ ಇಷ್ಟ ಆಯಿತು. ಯಾಕಂತ ಹೇಳಿದ್ರೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ನನಗೆ ಮತ್ತೊಂದು ಸಲ ಈ ಅವಕಾಶ ಸಿಗ್ಲಂತ ಅವ್ರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಜನದ ಹತ್ರ ಎಷ್ಟು ಮಂದಿ ಮಾಡ್ತಾ ಇದೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಸಿನಿಮಾ ಆಗಿರ್ಬೋದು ಅಥವಾ ಆಲ್ಬಮ್ ಸಾಂಗ್ ಆಗಿರ್ಬೋದು, ಅದು ಚೆನ್ನಾಗಿ ಮೂಡಿ ಬರಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿರ್ದೇಶಕರ ಪಾತ್ರ ಕೂಡ ಪ್ರಮುಖವಾದದ್ದು. ಸೊ ಅವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆನೇ ಹೇಳ್ಬೇಕಂದ್ರೆ ಮಾತೇ ಇಲ್ಲ. ಅಂದ್ರೆ ಅವರು 100ರಲ್ಲಿ 101 ಅಂತ ಹೇಳ್ತಾರಲ್ಲ ಆ ಥರ. ಅವರು ಸಾಹಿತ್ಯ ಕೂಡ ಚೆನ್ನಾಗಿ ಬರೆದಿದ್ದಾರೆ, ಮ್ಯೂಸಿಕ್ ಸಹ ಅವರೇ ಮಾಡಿದ್ದಾರೆ. ಅವರ ಫ್ರೆಂಡು ನಿಯಾಜ್ ಅಂತ ಅವರು ಸಾಂಗ್ ಆಡಿದ್ದಾರೆ. ನನ್ನ ಹತ್ರ ಬಂದು ಹೇಳಿದರು ಅವರು. ಈಗ ನನಗೇನು ಫಸ್ಟ್ ದಿನ ನನಗೆ ತುಂಬ ಇಷ್ಟ ಆಯಿತು, ಕತೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಅವರು. ಅದರಲ್ಲಿ ನನಗೆ ಒಂದು ಮದುಮಗನ ಪಾತ್ರ ಕೊಟ್ಟಿದ್ದಾರೆ. ನಾನು ಬೇಡ ಅಂತ ಹೇಳಿಲ್ಲ, ಅವರು ನನಗೆ ಅದೇ ಅಂತ ಕೊಟ್ಟಿದ್ದಾರೆ, ಓಕೆ ಅಂತ ಹೇಳಿದ್ದೇನೆ. ನಾವು ಮುಂಚೆ ಲೈವ್ ಪ್ರೋಗ್ರಾಮ್ಗೆಲ್ಲ ಹೋಗ್ತಿದ್ವಿ ಒಟ್ಟಿಗೆಲ್ಲ, ಮದುವೆ ಫಂಕ್ಷನ್ ಏನಾದರೂ ಇನೋಗ್ರೇಷನ್ ಇದ್ರೆ ಹೋಗ್ತಿದ್ವಿ. ಹಾಗೆ ನಮಗೆ ಪರಿಚಯ ಅವ್ರದ್ದು. ಒಂದು ಗ್ರೂಪ್, ವಾಟ್ಸಪ್ ಗ್ರೂಪ್ ಎಲ್ಲ ಇದೆ. ಮತ್ತೆ ಈ ಒಂದು ಆಲ್ಬಮ್ ಸಾಂಗ್ ಆದ ನಂತರ ತುಂಬಾ ಕ್ಲೋಸ್ ಅವರು. ಇದರ ಒಂದು ಶೂಟಿಂಗ್ ಸ್ಟಾರ್ಟ್ ಆಗ್ತದೆ ಇವಾಗ. ಶೂಟಿಂಗ್ ಅಲ್ಲಿ ನೀವಿದ್ದೀರಿ, ಈಗ ಟೇಕ್ ತಗೊಳ್ಳಿಕ್ಕೆ ಅಂತ ರೆಡಿ ಆಗಿದ್ದೀರಿ. ಸೊ ಆ ಟೈಮಲ್ಲಿ ಟೇಕ್ ಅಂತ ಹೇಳ್ತಾರೆ, ಒಮ್ಮೆಲೆ ನರ್ವಸ್ ಆದ್ರ ಅಥವಾ ಈಸಿಯಾಗಿ ತಗೊಂಡೋದ್ರಾ? ಇಲ್ಲ, ನಾನು ಅವ್ರಿಗೆ ಗೊತ್ತು ಫಸ್ಟ್ ಟೇಕಲ್ಲೇ ಮಾಡಿದ್ದೇನೆ. ಅದು ಫಸ್ಟಿಗೆ ನಾನು ನಮ್ದು ಬೇರೆ ಆಲ್ಬಮ್ ಸಾಂಗ್ ಇದು ನಾನು ಸ್ವಲ್ಪ ನರ್ವಸ್ ಆಗಿದ್ದೇನೆ. ಇದರಲ್ಲಿ ಆ ಥರ ಏನಿಲ್ಲ, ನರ್ವಸ್ ಆಗಿಲ್ಲ. ಆದ್ರೆ ಸಿಕ್ಕಾಪಟ್ಟೆ ಜಾಲಿ ಆಗಿತ್ತು.
ಓಕೆ ಓಕೆ. ಅದರಲ್ಲಿ ನನ್ನ ಟೇಕಲ್ಲಿ ಇವರು ತುಂಬಾ ನೆಗಡಿದ್ದಾರೆ ಇವರೆಲ್ಲ. ಯಾರಿಗಿಂತ ನಾವೇ ಜಾಸ್ತಿ ಯಾಕೆ ಏನಾಯ್ತು? ನಾನು ಯಾವತ್ತು ನಗಡಿಸ್ತಾ ಇರ್ತೇನೆ ಇವರನ್ನೆಲ್ಲ. ತುಂಬಾನೇ ಟೀಮ್ ಅಲ್ಲಿ ಇವ್ರೆ ಫಸ್ಟ್ ಒಂದ್ಸಲ ಕಾಮಿಡಿ ಎಲ್ಲ ಜಾಸ್ತಿ ಕಾಮಿಡಿ ಜಾಸ್ತಿ ಮಾಡ್ತಾರಾ? ನಾನು ಏನೋ ಹೇಳಿದ್ರೆ ಇವ್ರು ನಗ್ತಾರೆ, ನಾನು ಸೀರಿಯಸ್ ಆಗಿ ತುಂಬಾನೇ ನಗಿಸ್ತಾ ಇದ್ದಾರೆ. ನಮ್ಗೆ ಸಹ ನಗು ಬಂದಿದೆ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಅನ್ನ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಇನ್ಸಿಡೆಂಟ್ ಅಲ್ಲಿ ಅದು ಮಧುಮನಿಗೆ ಪೇಟ ಅದು ಹಾಕುವಾಗ ಅಲ್ಲೊಂದ್ ಕೆಲವೊಂದೆಲ್ಲ ಕಾಮಿಡಿ ಕರ್ಣ ಇವರೆಲ್ಲ ಸೇರಿ ಕಾಮಿಡಿ ಮಾಡ್ತಿದ್ರು. ಅದೇನ್ ಗೊತ್ತಾ, ನಗ್ತಾರೆ. ಅದು ನನಗೆ ಕಾಲಿಗೆ ಬೀಳೋದಿತ್ತು. ಅವ್ರು ಹೇಳಿದ್ರಲ್ಲ ಇವಾಗ ಕಾಲಿಗೆ ಬೀಳೋದು ಒಂದು ಸೀನ್ ಇತ್ತು, ಹಾಗೆ ಅದು ಸ್ಲೋ ಮೋಷನ್ ಅಲ್ಲಿ ಮಾಡ್ಬೇಕಿತ್ತು. ಇವ್ರೇನ್ ಮಾಡಿದ್ರು, ಸಡನ್ ಬಂದು ಬಿದ್ರು. ನಾನಾಗ ಜೋರಾಗಿ ಹೇಳಿದೆ, ಇವ್ರು ಬಿದ್ದಾಯ್ತು ಮಾರ ಅಂತ. ಇವರೆಲ್ಲ ನೆಗಡಿದ್ರು. ಅದ್ರಲ್ಲಿ ಏನಾದ್ರು ಟೇಕ್ ಜಾಸ್ತಿ ಆಗಿದ? ಅದ್ರಲ್ಲಿ ಒಂದು 3 ಟೇಕ್ ಆಗಿದೆ. 3 ಟೇಕ್ ಆಗಿದೆ ಅದರಲ್ಲಿ. ಅದೇ ನಾನು ಇದಕ್ಕೆ ಟಿಕ್ಟಾಕ್ ಅಲ್ಲಿ ಹಾಕಿದ್ದೆ, ಅದು ತುಂಬಾ ವ್ಯೂವರ್ಸ್ ಆಗಿದೆ. ಅದೊಂದು ಫನ್ನಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ನಾನು. ಲಾಸ್ಟಿಗೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಅಂದ್ರೆ ಅದು ಬೇರೆನೆ ವಿಡಿಯೋ ಇತ್ತು, ಇದಲ್ಲ ಟೀಸರ್ ಬಿಟ್ಟು ಬೇರೆನೆ ಅವರು ಕರ್ಕೊಂಡು ಹೋಗ್ತಾರೆ. ಆ ಬಗ್ಗೆ ಸ್ವಲ್ಪ ಹೇಳಿ. ಅದು ರಿಯಲ್ ಆಗಿ ಬೇಜಾರಾಯ್ತು, ಮತ್ತೆ ಏನ್ ಮಾಡೋದು, ಕಥೆ ಆ ತರ ಇದೆಯಲ್ಲ. ಇದಕ್ಕೆ ಹಾಗಾದ್ರೆ ನಿಮ್ಗೆ ಸೆಟ್ ಅಲ್ಲಿ ಏನು ಫೀಲ್ ಅಂತ ಇರಲಿಲ್ಲ, ಫುಲ್ ಜಾಲಿ. ಎಲ್ಲ ಟೀಮ್ ಕೂಡ ಅಷ್ಟೇನೆ. ಒಂದು ಸೀರಿಯಸ್ ಮೂಮೆಂಟ್ ಅಲ್ಲಿ ಏನಾದ್ರು ಈ ತರ ಎಲ್ಲ ಮಾಡಿದ್ರೆ ಇಲ್ಲ, ಲೈಕ್ ಎಲ್ರು ಒಂದು ಎಂಜಾಯ್ಮೆಂಟ್ ತರ ಇದ್ರು. ಭಯ ಅನ್ನೋದು ಇಲ್ಲ. ಎಸ್, ನಿಮ್ಗೆ ಯಾವ ರೀತಿಯಲ್ಲಿ ಟೇಕ್ ತಗೊಳ್ಳುವಾಗ ಎಕ್ಸ್ಪೀರಿಯನ್ಸ್ ಆಯ್ತು? ನಾನು ಆಗ್ಲೇ ಕೇಳ್ತೆ ಇವ್ರ ಹತ್ರ, ಟೇಕ್ ಅಂತ ಹೇಳುವಾಗ ಯಾವ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ನಿಮ್ಗೆ? ಟೇಕ್ ಅದೇ ನನ್ನ ತಂದೆಯದ್ದು ಒಂದು ಸೀನ್ ಬರುವಾಗ ಅದ್ರಲ್ಲಿ ಒಂದ್ ಸ್ವಲ್ಪ 5-6 ಟೇಕ್ ಎಲ್ಲ ಹೋಯ್ತು. ಅಂದ್ರೆ ನಗ್ತಾನೆ ಇರ್ತಾರೆ ಅವರು ಕೂಡ, ನಗುದು ನಾನು ಕೂಡ ನಗ್ತಾರೆ. ಸೊ ಅದ್ರಲ್ಲಿ ಎಲ್ಲ ಟೈಮ್ ಅಳೋದೇ ಜಾಸ್ತಿ ಇತ್ತ ಅಂತಲ್ವಾ? ಅದಕ್ಕೆ ಏನಾದ್ರು ಫೀಲ್ ಆಯ್ತಾ ನಿಮ್ಗೆ, ನನ್ಗೆ ಅಳೋದನ್ನೇ ಕೊಟ್ಟಿದ್ದಾರೆ ಜಾಸ್ತಿಯಾಗಿ ಅಂತ ಏನಾದ್ರು ಫೀಲ್ ಆಯ್ತಾ? ನಗೋದು ಅಲ್ಲ, ಜಾಸ್ತಿಯಾಗಿ ಅಳೋದನ್ನೇ ಕೊಟ್ಟಿದಾರ ಅಂತ ಏನಾದ್ರು ಫೀಲ್ ಆಯ್ತಾ ನಿಮ್ಗೆ? ಹಾಗೇನಿಲ್ಲ, ಲೈಕ್ ಅದು ಟೀಮ್ ಆತರ ಇದೆ ಮ್ಯಾಮ್. ಗ್ಲಿಸರಿನ್ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ರೆ ಅಳುನೇ ಬರಲ್ಲ ಬಂದ್ರು. ನಿಮ್ಗೆ ಅಳೋ ಸೀನ್ ಇತ್ತು ಅದ್ರಲ್ಲಿ? ನಮ್ಮದ್ರಲ್ಲಿ ಅಳೋ ಸೀನ್ ಇಲ್ಲ, ಸೀರಿಯಸ್ ಸೀನ್ ಇತ್ತು. ತುಂಬಾ ಸೀರಿಯಸ್ ಮೇಲೆ ಸೀನ್ ಇತ್ತು. ನಗು ಸೀನ್ ಅಂತ ಅದೇನು ಫುಲ್ ಮಾಡಿರೋದೆಲ್ಲ ನಕ್ಕಂತೆ ಮಾಡಿದ್ವಿ. ಫುಲ್ ಯಾರು ಸಹ ಒಂದು ಫೀಲಿಂಗ್ ಅಲ್ಲಿ ಸಹ ಯಾರು ಸಹ ಮಾಡಿಲ್ಲ. ಚೆನ್ನಾಗಿ ಎಲ್ರು ಆಕ್ಟ್ ಕೂಡ ನ್ಯಾಚುರಲ್ ಆಗಿತ್ತು. ಹೇಗೆ ಅದು ಯಾವ ರೀತಿಯಲ್ಲಿ ಬಂತು ಅಂತ ನಂಗೆ ಶಾಕ್ ಆಯ್ತು. ಅಂದ್ರೆ ಕೆಲವರೆಲ್ಲ ಹೊಸೊಬ್ರು, ಹೇಗೆ ಅದು ಬಂತು ಅನ್ನುವಂಥದ್ದು ನಂಗೆ ಶಾಕ್ ಆಯ್ತು ಅದ್ರ ನೋಡಿ. ನಮ್ಗೆ ಸಿಕ್ಕಿದ ಒಂದು ಟೀಮ್ ಚೆನ್ನಾಗಿದೆ, ಎಲ್ರು ಆಕ್ಟಿವ್ ಆಗಿದ್ದಾರೆ. ಒಂದು 2-3 ಟೇಕಲ್ಲಿ ಸರಿ ಮಾಡ್ತಾರೆ ಅವರು. ಇಲ್ಲಾಂದ್ರೆ ಒಂದು ಆಲ್ಬಮ್ ಸಾಂಗ್ 2 ದಿವಸದಲ್ಲಿ ಆಗುದಂದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅದು ಆಗ್ಲಿಕ್ಕಿಲ್ಲ. ನಮ್ ಜೊತೆ ತುಂಬಾ ಎಲ್ಲ ಜನ ನಮ್ಮದು ಹೆಲ್ಪ್ ಮಾಡಿದವರು, ಸಪೋರ್ಟ್ ಮಾಡಿದವರು, ಅಲ್ಲಿ ಕೆನರಾ ಕಾಲೇಜ್ ಆಗಿರ್ಬೋದು, ಮತ್ತು ಆ ಕಡೆ ತುಂಬ ಜನ, ನಮ್ಗೆ ಯಾರು ಎದುರಾಗಿ ಯಾರು ಇರಲಿಲ್ಲ. ಯಾವುದರಲ್ಲಿ ರಿಲೀಸ್ ಆಗ್ತಾ ಇದೆ ಈ ಒಂದು ಆಲ್ಬಮ್ ಸಾಂಗ್? ಅನಾಥ ಆಶ್ರಮದಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಇದ್ದೇವೆ ನಾವು. ಅವಾಗಲೇ ಹೇಳಿದ್ರು, ಅಂದರೆ ಯೂಟ್ಯೂಬ್ ಚಾನಲ್. ಅದು ಸೌಂಡ್ ಸೀಸನ್ ಅವರು ಪ್ರೆಸೆಂಟ್ ಮಾಡ್ತಾ ಇರೋದು. ಅವರು ದುಬೈಯಲ್ಲಿದ್ದಾರೆ. ಹಾಗೆ ಅಶ್ವಿನ್ ಮತ್ತು ಇನ್ನೊಬ್ಬರ ಹೆಸರು ನನಗೆ ಗೊತ್ತಿಲ್ಲ ಸರಿ. ನಿಮ್ ಜೊತೆ ಆಕ್ಟ್ ಮಾಡಿದವ್ರು ತುಂಬಾ ಜನ ಇದ್ರು, ಅವರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕಾಲೇಜದ್ದು ಸೀನ್ ಎಲ್ಲ ಇರುವಾಗ ತುಂಬಾ ಫ್ರೆಂಡ್ಲಿ ಆಗಿ, ಸೊ ಅಲ್ಲೆಲ್ಲ ಯಾರಾದ್ರೂ ಒಬ್ರು ಈ ತರ ಸೀರಿಯಸ್ ಆಗಿರೋದು ಆ ತರ ಎಲ್ಲ ಏನಿರ್ಲಿಲ್ಲ. ಲೈಕ್ ಟೀಮ್ ಅಂದ್ರೆ ಫುಲ್ ಎಂಜಾಯ್ಮೆಂಟ್ ತರ. ಅದು ಶೂಟಿಂಗ್ ಅಂತಾನೆ ಅನಿಸ್ಲಿಲ್ಲ ಫಸ್ಟ್ ಆಫ್ ಆಲ್. ಒಂದು ಫ್ಯಾಮಿಲಿ ತರ ಟ್ರಿಪ್ಪಿಗೆ ಹೋಗುವಾಗ ಅಂದ್ರೆ ಯಾವ ತರ ಇರ್ತಾರೆ, ಸೊ ಹಾಗೆಲ್ಲ ಸೊ ಫೈನ್. ಎಸ್, ಇವೆಲ್ಲರ ಜೊತೆ ನೀವು ಆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಗೆ ಫೀಲ್ ಆಯ್ತು? ನಾನು ಕೂಡ ಆಕ್ಟ್ ಮಾಡ್ತಾ ಇದ್ದೇನೆ, ನಾನು ಯಾವ ರೀತಿ ಅಂತಂದ್ರೆ, ಒಂದು ನನಗೆ ಇವ್ರ ಹತ್ರ ಇದು ಮಾಡಬೇಕಾದ್ರೆ ನಾನು ಒಂದು ಫ್ಯಾಮಿಲಿ ಒಟ್ಟಿಗೆ ಇದ್ದೀನಿ ಅನಿಸ್ತಾ ನನ್ನ ಮನಸ್ಸಲ್ಲಿ ಅನಿಸ್ತು. ಯಾಕಂದರೆ ನಾನು ಫ್ಯಾಮಿಲಿ ಒಟ್ಟಿಗೆ ನಾನು ಕಲಿಯೋದು ಮುಂಚೆ, ಇವಾಗ ನಾನು ಕಲಿಲಿಕ್ಕೆ ಒಂದು ವರ್ಷ ಆಯ್ತು ಅಷ್ಟೇ. ನಾನು ಫ್ಯಾಮಿಲಿ ಒಟ್ಟಿಗೆ ಏನು ಜಾತ್ರೆ ಇದ್ರು ವರ್ಷಕ್ಕೊಮ್ಮೆ ಹೋಗ್ತೀನಿ. ಅದು ನನಗೆ ಅದು ಸಂದರ್ಭ, ಇವಾಗ ನಾನು ಫ್ಯಾಮಿಲಿ ಒಟ್ಟಿಗೆ ಕಲ್ತಿದ್ದೀನಿ ಅಂತ ಅವರು ತುಂಬ ಇಷ್ಟ ಆಯಿತು. ಯಾಕಂದ್ರೆ ಅಲ್ಲಿ ನೋಡಿದೆವು ಅಷ್ಟು ಜನ ಬಂದಿದ್ದಾರೆ ಕಾಲೇಜಲ್ಲಿ, ಅಂದರೆ ಎಲ್ಲರೂ ನನ್ನ ಒಂದು ಫ್ಯಾಮಿಲಿ ಥರನೇ ನೋಡಿದ್ದಾರೆ, ಯಾರು ಅಂತ ಈ ಥರ ನೋಡಿಲ್ಲ, ಮಂಗಳಮುಖಿ ಥರ. ಅದು ಒಂದು ಲೈಕ್ ಆಯಿತು ನನಗೆ. ಯಾಕಂದರೆ ಪಬ್ಲಿಕಲ್ಲಿ ನೋಡೋ ಥರ ಇವ್ರು ಯಾರು ಸಹ ನಾನು ನೋಡಿಲ್ಲ ಆ ಥರ. ತುಂಬಾ ಇಷ್ಟ ಆಯಿತು. ಎಸ್, ಶೂಟ್ ಟೈಮಲ್ಲಿ ನಿಮಗೆ ತುಂಬಾ ತಲೆ ಹರಟೆ ಅಂತ ಅನಿಸಿದವರು ಯಾರು ಅಂತ ಹೇಳಿ? ಅವರಾಗಿರ್ಬೋದು ಅಥವಾ ನಮ್ಮ ನಗರ್ತಾ. ಹಾಗಾದ್ರೆ ನೀವೇ
ಅವರೇ ಟಾಪ್ 1. ನಾನೊಂದು ಸೀರಿಯಸ್ ವಿಷಯ ಹೇಳಿದ್ರೆ ಇವರು ನಗಾಡ್ತಿದ್ರು. ನಗಡ್ತಾ ಇದ್ರು. ಒಂದು ದಿವಸ 6 ಗಂಟೆಗೆ ಮುಗೀತು. ನೀವು ನಗ್ತಾ ನಗ್ತಾ ಹೇಳಿದ್ರು ಅವ್ರು ನಗೋದೆ ಮತ್ತೇನಿದೆ ಅದೇ ಬೇಜಾರಂತಿಲ್ಲ ಟೀಮ್ ಹೇಳ್ತಾ ಇದ್ರಿ. ಮರು ದಿವಸ ಎಲ್ಲ ನಾನು ಹೇಳಿದೆ 8:00 ಬರ್ಬೇಕಂತ. ಇವರೆಲ್ಲ ಹೇಳ್ತಿದ್ದಾರೆ ಇಲ್ಲ ಸುಮ್ಮನೆ ಹೇಳುದು 10 ಗಂಟೆ ಬಂದ್ರೆ ಸಾಕು. ಕರೆಕ್ಟ್ ಟೈಮ್ಗೆ ಬರ್ತಾ ಇದ್ರಾ ಎಲ್ಲ? ಎಲ್ಲ ಬರ್ತಾ ಇದ್ರು. ಅದು ನನ್ನ ಮಾತು ಮೇಲೆ ಎಲ್ಲರೂ ನಂಬಿಕೆನೇ ಇಲ್ಲ. ಕಾಮಿಡಿ ಅಂದ್ರೆ ಇದು ಮಾಡ್ತಾರೆ. ಮನೇಲಿ ಯಾವ ರೀತಿ ಸಪೋರ್ಟ್ ಇತ್ತು ನಿಮ್ಗೆ? ಮನೇಲಿ ನನಗೆ ಈ ಒಂದು ಫೀಲ್ಡ್ಗೆ ಬಂದು ಒಂದು 6 ವರ್ಷ ಆಯ್ತು. 6 ವರ್ಷ ಕೂಡ ನಾನು ಬರ್ದಿರೋ ಸಾಂಗ್, ಆಡಿರೋ ಸಾಂಗ್ ಎಲ್ಲ ಫೀಲಿಂಗ್. ಇದುವರೆಗೂ ನಾನು ಹ್ಯಾಪಿ ಸಾಂಗ್ ಆಡಿಲ್ಲ. ನನಗೆ ಲೈಫಲ್ಲಿ ತುಂಬಾ ಫೀಲ್ ಅನುಭವಿಸಿದ್ದಾರೆ. ಫೀಲ್ ಸಾಂಗ್ ಅಮ್ಮ ಆಗ್ಲಿ ಅಪ್ಪ ಆಗ್ಲಿ ನನಗೆ ಸಪೋರ್ಟ್. ಎಸ್, ಆ ಥರ ಏನಿಲ್ಲ. ನಿಮ್ಗೆ ಯಾವ ರೀತಿ ಸಪೋರ್ಟ್ ಇತ್ತು? ನಾನು ಫಸ್ಟ್ ಆಫ್ ಆಲ್ ನನ್ನ ಮಮ್ಮಿಗೆ, ನನ್ನ ಡ್ಯಾಡ್, ಸೊ ಫ್ಯಾಮಿಲಿ ಎಲ್ಲ ಎಂಟೈರ್ ನನಗೆ ಟೀಮ್ ಎಲ್ಲ ಸಪೋರ್ಟ್ ಇದೆ. ಸೊ ಹಾಗೆಯೇ V4 ನ್ಯೂಸ್ಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ರಶೀದ್ ನಂದಾವರ್ ಸರ್ ಕೂಡ. ಸೊ ಹೋಲ್ ಟೀಮ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಅವರು ಥ್ಯಾಂಕ್ಸ್ ಹೇಳಿದ್ರು. ನೀವು ಕೂಡ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋಕಿದ್ರೆ ಹೇಳ್ಬೋದು. ತುಂಬ ನಮ್ಮ ಮಂಗಳಮುಖಿ ಅವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ನನಗೆ ಹೋಗಿದ್ದದಕ್ಕೆ ತುಂಬಾನೇ ಲೈಕ್ ಮಾಡ್ತಾ ಇದ್ದಾರೆ ನನ್ನನ್ನು. ಹಾಗೆ ನಮ್ಮ ಮಂಗಳಮುಖಿ ಅವರು, ನನ್ನ ಮನೆ ಫ್ಯಾಮ್ಲಿ ಅವರು ಗುಣ ಚೆನ್ನಾಗಿ ನಾನು ಹೋಗ್ತೀನಿ ಅಂತ ಮುಂಚೆನೇ ಹೇಳಿ ಬಂದಿದ್ದೀನಿ. ಅವ್ರಿಗೆ ರಸೀದ್ ನಂದವ್ರಿಗೆ ನನ್ನ ವಂದನೆಗಳು, ತುಂಬ ವಂದನೆಗಳು. ಸೂರ್ಯ ಇದರಲ್ಲಿ ಎಲ್ರಿಗೆ ಇದ್ದವ್ರಿಗೆ ತುಂಬ ನಾನು ವಂದನೆಗಳು ಕೇಳ್ತಾ ಇದ್ದೇನೆ. ಎಸ್, ನೀವು V4 ನ್ಯೂಸ್ ಮುಖಾಂತರ ಯಾರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರಂತೂ ಹೇಳಿಬಿಟ್ರು. V4 ನ್ಯೂಸ್ ಮುಖಾಂತರ V4ಗೆ ನಾನು ತುಂಬ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನಾನು ಫಸ್ಟ್ ಟೈಮ್ ಈ ಥರ ನನಗೆ ಕರೆಸಿ ನನ್ನನ್ನು ಕರೆದು ಕೂರಿಸಿದ್ದಾರೆ. ತುಂಬ ಥ್ಯಾಂಕ್ಸ್. ನೋಡುವ ಇದಕ್ಕಿಂತ ಮುಂಚೆ ನಿಮ್ಮ ಸಪೋರ್ಟರ್ಸ್ಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಅವರು ಒಬ್ಬರು ಉಜಿರೆ ಅವರು ಬಂದಿದ್ದಾರೆ. ನಾನು ಫೋನ್ ಮಾಡಿದ್ದಕ್ಕೆ ಏನು ಎತ್ತಂತ ಕೇಳಲಿಲ್ಲ. ಅವರು ಶೂಟಿಂಗ್ ಇದೆ ಅಂತ ಹೇಳಿದ್ದಾರೆ, ಬಂದಿದ್ದಾರೆ. ಅವರಿಗೆ ಸಹ ಅಲ್ಲಿ ತುಂಬ ಇದು ಮಾಡಿದ್ದಾರೆ, ಎಲ್ಲ ರೆಸ್ಪಾನ್ಸ್ ಎಲ್ಲ ಇದೆ ಅವರಿಗೆ. ಎಸ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಉಸಿರ ಕೊನೆ ಅನ್ನುವಂತಹ ಒಂದು ಆಲ್ಬಮ್ ಸಾಂಗ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಲ್ಲದನ್ನ ಕೂಡ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ. ಥ್ಯಾಂಕ್ ಯು. ನೋಡಿದ್ರಲ್ವಾ ವೀಕ್ಷಕರೇ, ಇದೇ ಬರುವ ಮಾರ್ಚ್ 25ರಂದು ಈ ಉಸಿರ ಕೊನೆ ಅನ್ನುವಂತಹ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ಲಿಕ್ಕಿದೆ. ಸೊ ನೀವು ಕೂಡ ನೋಡಿ, ಇವರಿಗೆ ಸಪೋರ್ಟ್ ಮಾಡಿ, ಹೊಸ ಟೀಮ್ ಬೇರೆ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.